ನಾವು ಹರೇ ಕೃಷ್ಣ ಎಲ್ಲರಿಗೂ. ನಾವೊಂದು ಕೀರ್ತನೆಯನ್ನ ಮಾಡಿ ಇವತ್ತಿನ ತರಗತಿಯನ್ನ ಪ್ರಾರಂಭಿಸೋಣ. ನಾನು ಕೀರ್ತನೆ ಮಾಡ್ತೇನೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ श्रीवासादि गौर भक्त वृंद। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। जय राधा गोविंद राधा गोविंद राधे, जय राधा गोविंद राधा गोविंद राधे, जय गौरनिताय जय गौरनिताय गौरनिताय जय गौरनिताय, जय जय प्रभुपाद प्रभुपाद जय जय प्रभुपाद, निताय गौरा हरि बोल हरि बोल हरि बोल, निताय गौरा हरि बोल। ಮಂಗಲಾಚರಣೆ ಒಟ್ಟಿಗೆ ಇವತ್ತಿನ ತರಗತಿಯನ್ನ ನಾವು ಪ್ರಾರಂಭಿಸೋಣ. ಎಲ್ಲರಿಗೂ ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಾಶಲಾಕಯ ಚಕ್ಷುರುನ್ಮಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ। ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ। ವಂದೇಹಂ ಶ್ರೀ ಗುರೋ ಶ್ರೀಯುತಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಂ ಸಜೀವಂ ಸಾವಧೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಂಶ। हे कृष्णा करुणा सिंधु दीनबंधो जगतपते गोपेशा गोपिका कांता राधा कांता नमोस्तुते। तप्त कांचन गौरांगे राधे वृंदावनेश्वरे वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिन्निति नामिने। नमस्ते सारस्वते देवे गौरवाणी प्रचारिणे
ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಹರೇ ಕೃಷ್ಣ. ನಮ್ಮ ಇವತ್ತಿನ ಅಧ್ಯಾಯ 5. ಈ ಅಧ್ಯಾಯದ ಹೆಸರು ಕರ್ಮಯೋಗ. ಇದಕ್ಕಿಂತ ಮುಂಚೆ ನಾವು ಸ್ವಲ್ಪ ದಿವಸ ಆಯ್ತು ಕ್ಲಾಸ್ ಅನ್ನೆಲ್ಲ ಸ್ಟಾಪ್ ಮಾಡಿ, 2-3 ದಿವಸ. ಅದಕ್ಕೋಸ್ಕರ ಮೊದಲಿನ ಅಧ್ಯಾಯದಿಂದ ಏನು ನೋಡಿದ್ದೇವೆ ಅಂತ ಒಮ್ಮೆ ಓವರ್ವ್ಯೂ ಮಾಡುವ. ಹಾಗಾಗಿ ನಮ್ಗೆ ತಿಳಿದುಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಹರೇ ಕೃಷ್ಣ, ಎಲ್ಲರಿಗೂ ಹರೇ ಕೃಷ್ಣ. ಹಾಗಾಗಿ ನಾವು ಮೊದಲಿನ ಅಧ್ಯಾಯದಲ್ಲಿ ನೋಡ್ತೇವೆ, ಮೊದಲೇ ಧೃತರಾಷ್ಟ್ರ ಅಂದ್ರೆ ಈ ಭಗವದ್ಗೀತೆಯನ್ನ ನಾವು ಎಲ್ಲರೂ ತಿಳಿಲೇಬೇಕಾದಂತ ಗ್ರಂಥ. ತುಂಬಾ ಇದರಿಂದ ನಮ್ಮ ಕಲ್ಯಾಣ ಆಗುತ್ತೆ. ಹಾಗಾಗಿ ಮಹಾಭಾರತದಲ್ಲಿ ಇದರ ಪ್ರಾರ್ಥನೆ ಬರ್ತದೆ, ಸಾತ್ಯಮರ್ಜುನ ಸ್ಯಾದೋ ಕುರುವನ್ ಗೀತಾಮೃತಂ ದದೋ ಲೋಕತ್ರಯ ಉಪಕಾರಾಯ ತಸ್ಮೈ ಕೃಷ್ಣಾತ್ಮನೇ ನಮಃ. ಭಗವಂತ ನಮಗೆಲ್ಲರಿಗೂ ಉಪಕಾರ, ಲೋಕತ್ರಯ ಉಪಕಾರಾಯ, ಎಲ್ಲ ಲೋಕದ ಜನರಿಗೆ ಉಪಯೋಗ ಆಗ್ಲಿಕ್ಕೋಸ್ಕರ ಈ ಭಗವದ್ಗೀತೆಯನ್ನ ಹೇಳಿದ್ದಾರೆ. ಅರ್ಜುನನ ಮುಖಾಂತರ ಇದು ಅರ್ಜುನನಿಗೆ ಅಲ್ಲಿರೋದು, ನಮಗೆಲ್ಲರಿಗೂ ಇರುವಂತಹ ಗ್ರಂಥ. ಇದನ್ನ ನಾವು ದಿನನಿತ್ಯವೂ ಅಧ್ಯಯನ ಮಾಡ್ಬೇಕು, ಇದರ ಬಗ್ಗೆ ಕೇಳ್ಬೇಕು. ತುಂಬಾ ನಮಗೆ ಇದು ಒಂದೇ ಸಾಕು ನಮ್ಮ ಜೀವನದಲ್ಲಿ ನಾವು ಪರಿಪೂರ್ಣತೆಯನ್ನ ಹೊಂದಲಿಕ್ಕೋಸ್ಕರ. ಹಾಗಾಗಿ ಈ ಭಗವದ್ಗೀತಾ ಶ್ರೇಷ್ಠವಾದಂತ ಗ್ರಂಥ. ಹಾಗಾಗಿ ಈ ಭಗವದ್ಗೀತನ್ನ ಹೇಳಿದ್ದು ಅರ್ಜುನ ಯುದ್ಧ ಭೂಮಿಯಲ್ಲಿ ನಾವು ನೋಡ್ತೇವೆ. ಮಹಾಭಾರತ ಪಾಂಡವರಿಗೆ ಮತ್ತೆ ಕೌರವರಿಗೆ ಅವ್ರು ಏನ್ ಹೇಳ್ತಾರೆ, ದುರ್ಯೋಧನ ಹೇಳ್ತಾರೆ, ಒಂದು ಸೂಜಿಯ ಮೊನೆಯ ಜಾಗವನ್ನು ಕೊಡುವುದಿಲ್ಲ, ಅದಕ್ಕೋಸ್ಕರ ಯುದ್ಧ ಖಂಡಿತ ಆಗುತ್ತೆ. ಆದ ಕಾರಣ ಯುದ್ಧ ಎಲ್ಲ ಸಿದ್ಧತೆ ಆಗತ್ತೆ. ನಂತರ ಧೃತರಾಷ್ಟ್ರ ಮೊದಲು ಪ್ರಶ್ನೆಯನ್ನ ಮಾಡಿದ್ರು, ನಾವು ಮೊದಲಿನ ಅಧ್ಯಾಯದಲ್ಲಿ ನೋಡಿದ್ದೇವೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡುವಿನ ಮಕ್ಕಳು ಯುದ್ಧಕ್ಕೆ ಅಂತ ಸೇರಿದ್ದಾರೆ. ಸೇರಿದ ನಂತರ ಏನು ಮಾಡಿದರು? ಆಗ ಸಂಜಯ ಉತ್ತರ ಹೇಳ್ತಾರೆ. ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೋಗಿ ಕೆಲವು ಮಾತನ್ನ ಹೇಳ್ತಾರೆ. ಅವರಿಗೆ ಕರೆದು ನೋಡಿ ಕಂಪೇರ್ ಮಾಡ್ತಾರೆ, ಹೋಲಿಕೆ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಭೀಷ್ಮ ಇದ್ದಾರೆ, ಭೀಷ್ಮರ ಎದುರು ಅವರ ಪಕ್ಷದಲ್ಲಿ ಭೀಮ ಇದ್ದಾರೆ, ಭೀಷ್ಮನ ಎದುರು ಭೀಮನಿಗೆ ನಿಲ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ತುಂಬಾ ಇದನ್ನ ವಿವರಿಸ್ತಾರೆ. ನಂತರ ಭಗವಂತ ಮತ್ತೆ ಅರ್ಜುನ ಬರ್ತಾರೆ. ಬಂದು ಬಿಲಿಯ ಕುದುರೆಗಳನ್ನ ಕಟ್ಟಿದಂತಹ ರಥದಲ್ಲಿ ಅರ್ಜುನ ಮತ್ತೆ ಭಗವಂತ ಬರ್ತಾರೆ. ಅವರು ಆ ಶಂಖವನ್ನು ಊದ್ತಾರೆ. ಕೃಷ್ಣ ಪಂಚಜನ್ಯ ಎನ್ನುವ ಶಂಖ, ಅರ್ಜುನ ದೇವದತ್ತ. ಹೀಗೆ ಎಲ್ಲ ಪಾಂಡವರು ಶಂಖವನ್ನ ಊದ್ತಾರೆ. ಅದಕ್ಕಿಂತ ಮುಂಚೆ ಭೀಷ್ಮ ಶಂಖವನ್ನ ಊದ್ತಾರೆ. ಭೀಷ್ಮ ಶಂಖವನ್ನ ಊದಿ ಧೃತರಾಷ್ಟ್ರನಿಗೆ ಹರ್ಷ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆದ್ರೆ ಪಾಂಡವರು ಊದಿದ ಶಂಖ, ಅವರ ಶಂಖ ದಿವ್ಯೌ ಶಂಖೌ ಪ್ರದತ್ಮತು, ದಿವ್ಯವಾದ ಶಂಖವನ್ನ ಊದಿದ ಕಾರಣ ಅವರೆಲ್ಲ ಕೌರವರ ಎದುರು ಪಕ್ಷದವರ ಹೃದಯ ಚೂರು ಚೂರಾಗುತ್ತೆ. ನಂತರ ಯುದ್ಧ ತೆಗೆದು, ಅಂದ್ರೆ ಶಂಖ ಎಲ್ಲ ಊದಿ ಆಯ್ತು. ನಾವು ನೋಡ್ತೇವೆ ಯುದ್ಧ ಪ್ರಾರಂಭ ಆಗುವುದಕ್ಕಿಂತ ಮೊದಲು ಶಂಖ ಊದ್ಲಿಕ್ಕೆ ಉಂಟು. ಹಾಗಾಗಿ ಶಂಖವನ್ನ ಊದಿದರು. ನಂತರ ಬಾಣ ಬಿಡ್ಬೇಕು, ಯುದ್ಧ ಮಾಡ್ಬೇಕು. ಅದಕ್ಕೋಸ್ಕರ ಅರ್ಜುನ ಬಾಣ ಬಿಡ್ಲಿಕ್ಕೆ ರಥದಲ್ಲಿ ಇದು ಮಾಡುವಾಗ ಭಗವಂತನಿಗೆ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಭಗವಂತ,
ಕೃಷ್ಣ, ನೀವು ನನ್ನ ರಥವನ್ನ 2 ಸೈನ್ಯಗಳ ನಡುವೆ ನಿಲ್ಲಿಸಿ, ನನಗೆ ನೋಡ್ಬೇಕು ಈ ದುರ್ಬುದ್ಧಿಯಾದ ದುರ್ಯೋಧನನ ಪಕ್ಷದಲ್ಲಿ ಯುದ್ಧ ಮಾಡ್ಲಿಕ್ಕೆ ಅಂತ ಯಾರೆಲ್ಲ ಬಂದಿದ್ದಾರೆ. ಅರ್ಜುನ ಹೇಳ್ತಾರೆ. ಹಾಗಾಗಿ ಭಗವಂತ ಏನ್ ಮಾಡ್ತಾರೆ, ಅರ್ಜುನನ ರಥವನ್ನು 2 ಸೇನೆಗಳ ನಡುವೆ ನಿಲ್ಲಿಸ್ತಾರೆ. ಅರ್ಜುನ ಎಲ್ಲರನ್ನ, ಭಗವಂತ ಹೇಳ್ತಾರೆ ನಿನಗೆ ಯಾರನ್ನೆಲ್ಲ ನೋಡ್ಬೇಕು ನೋಡು, ಯಾರೆಲ್ಲ ಬಂದಿದ್ದಾರೆ ನಿನಗೆ ನೋಡ್ಬೋದು. ದ್ರೋಣ ಮತ್ತೆ ಭೀಷ್ಮರ ನಡುವೆ ಅರ್ಜುನ ರಥವನ್ನ ಭಗವಂತ ನಿಲ್ಲಿಸ್ತಾರೆ. ಅರ್ಜುನ ನೋಡ್ತಾರೆ, ನೋಡಿ ಎಲ್ಲ ನೋಡ್ತಾರೆ, ಎಲ್ಲರೂ ಸಂಬಂಧಿಕರು, ಎಲ್ಲ ಅಲ್ಲಿ ಇರುವಂತದ್ದೆಲ್ಲ ಸಂಬಂಧಿಕರು, ತಾತ ಮಾವ ಮತ್ತೆ ಫ್ರೆಂಡ್ಸ್, ಹೀಗೆ ತುಂಬಾ ಸಂಬಂಧಿಕರು ಇರ್ತಾರೆ. ಅವರನ್ನೆಲ್ಲ ನೋಡಿ ಅರ್ಜುನ ಭಾವ ಪರವಶರಾಗ್ತಾರೆ. ದೃಷ್ಟೇಹಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತ. ಭಗವಂತ ಇವರೆಲ್ಲ ನನ್ನವರೇ, ಇವರನ್ನೆಲ್ಲ ನಾನು ಹೇಗೆ ಕೊಳ್ಳುವುದು? ನಾವು ಅವರ ಲಕ್ಷಣ ನೋಡ್ತೇವೆ. ಅವರಿಗೆ ಅವರ ಬಾಯಿ ದೇಹ ಕಂಪಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ, ನಂತರ ಬಾಯಿ ಒಣಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಅವರಿಗೆ ಆ ಸಂಬಂಧಿಕರ ಮೇಲೆ ಕರುಣೆ ಉಕ್ಕಿ ಬರುತ್ತೆ. ನನ್ನವರು, ನಾನು ಹೇಗೆ ಅವರನ್ನ ಕೊಳ್ಳುವುದು? ಅರ್ಜುನ ಹೀಗೆ ಒಂದು ಕಾರಣ ಕರುಣೆ, ಸಹಾನುಭೂತಿ, ಸ್ವಜನ ಮೋಹ, ಸಂಬಂಧಿಕರ ಮೇಲೆ ಮೋಹ. ಎರಡನೆಯದ್ದು, ಇದರಲ್ಲಿ ಗೆದ್ರು ನಮಗೆ ಸುಖ ಇಲ್ಲ, ರಾಜ್ಯವನ್ನ ಗೆದ್ರು ನಮಗೆ ಸುಖ ಬರುವುದಿಲ್ಲ. ಯಾಕಂದ್ರೆ ಸಂಬಂಧಿಕರು ಇಲ್ಲದಿದ್ರೆ ನಾವು ಹೇಗೆ ಆ ರಾಜ್ಯವನ್ನ ಭೋಗಿಸುವುದು, ಎಂಜಾಯ್ ಮಾಡುವುದು ಹೇಗೆ? ಮೂರನೇ ಕಾರಣ, ಇದೊಂದು ಪಾಪ ಆಗತ್ತೆ, ಪಾಪ ಪ್ರಕ್ರಿಯೆಗಳ ಭಯ. ನಾಲ್ಕನೆಯದ್ದು, ಕುಟುಂಬ ಸಂಪ್ರದಾಯದ ನಾಶ ಆಗುತ್ತೆ. ಅವರು ಪುರುಷರೆಲ್ಲ ಸತ್ರೆ ಸ್ತ್ರೀಯರೆಲ್ಲ ವಿಧವೆಯರಾಗ್ತಾರೆ, ಮತ್ತೆ ಅವರ ಮಕ್ಕಳಿಗೆ ಸಂಸ್ಕಾರ ಕೊಡುವರು, ತಾಯಿಗೆ ಎಲ್ಲವನ್ನ ನೋಡ್ಲಿಕ್ಕೆ ಆಗುವುದಿಲ್ಲ. ನಂತರ ಹೀಗೆ ಹೇಳಿ ನಂತರ ಭಗವಂತ 2ನೇ ಅಧ್ಯಾಯದಲ್ಲಿ ಹೀಗೆ ಅವರು ರಥವನ್ನ ಸೈಡಲ್ಲಿ ಇಡ್ತಾರೆ, ಬಾಣವನ್ನ ಬತ್ತಳಿಕೆಯನ್ನ ಸೈಡಲ್ಲಿ ಇಟ್ಟು ನಾನು ಯುದ್ಧ ಮಾಡುವುದಿಲ್ಲ. ನಂತರ ಭಗವಂತ ಕೆಲವು ಮಾತನ್ನ ಹೇಳ್ತಾರೆ. ನಿನಗೆ ಬೇಡದಿರುವ ಬುದ್ಧಿ ಎಲ್ಲಿಂದ ಬಂತು? ಇದು ನಿನಗೆ ಯೋಗ್ಯವಾದದ್ದಲ್ಲ. ಅನಾರ್ಯ ಜುಷ್ಟಂ ಅಸ್ವರ್ಗ, ಇದು ನಿನಗೆ ಅಪಕೀರ್ತಿಯನ್ನ ತಂದು ಕೊಡುತ್ತೆ. ನೀನು ಯುದ್ಧ ಮಾಡದಿದ್ರೆ ನಿನಗೆ ಸ್ವರ್ಗ ಸಿಗುವುದಿಲ್ಲ. ಭಗವಂತ ಬೈತಾರೆ ಅರ್ಜುನನ್. ನಂತರ ನೀನು ಯುದ್ಧ ಮಾಡು, ತ್ಯಕ್ತೋ ಉತ್ತಿಷ್ಟ ಪರಂತಪ, ನೀನು ಯುದ್ಧ ಮಾಡು ಅರ್ಜುನ. ಇದು ನಿನಗೆ ಹೊರಗಿಂದ ಬಂದ ಅಟ್ಯಾಚ್ಮೆಂಟ್, ಆಸಕ್ತಿ. ನಂತರ ಅರ್ಜುನ, ಕಥಂ ಭೀಷ್ಮ ಮಹಂ ಶಂಕೆ ದ್ರೋಣಂ ಚ ಮಧುಸೂದನ. ಭಗವಂತ, ನಾನು ಭೀಷ್ಮ, ದ್ರೋಣ, ಭೀಷ್ಮನನ್ನ ಅಜ್ಜ, ದ್ರೋಣ ನನ್ನ ಗುರು, ಇವರನ್ನೆಲ್ಲ ನಾನು ಕೊಲ್ಬೇಕಾ? ಇದಕ್ಕಿಂತ ನಾನು ಭಿಕ್ಷೆ ಬೇಡಿ ಬದುಕುವುದು ಉತ್ತಮ ಅಂತ ಅರ್ಜುನ ಹೇಳ್ತಾರೆ. ನಂತರ ಅರ್ಜುನನ ತುಂಬಾ ಕನ್ಫ್ಯೂಸ್ ಆಗ್ತಾರೆ. ನಂತರ ಅವರಿಗೆ ನಿರ್ಧಾರ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಈ ಯುದ್ಧದಲ್ಲಿ ಗೆಲ್ಬೇಕಾ ಸೋಲ್ಬೇಕಾ, ಅವರಿಂದ ಏನು ಮಾಡುದು? ಹಾಗಾಗಿ ಅರ್ಜುನ ಏನ್ ಮಾಡ್ತಾನೆ, ನನಗೆ ಈ ದುಃಖವನ್ನ ಹೋಗಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ ಲೋಕದ ರಾಜ್ಯ ಬಿಡಿ, ಸ್ವರ್ಗದ ಲೋಕದ ರಾಜ್ಯವನ್ನು ಕೊಟ್ರು ನನ್ನ ಈ ದುಃಖವನ್ನ ಹೋಗಲಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರ್ಜುನ ತುಂಬಾ ಗೊಂದಲ. ಹರೇ ಕೃಷ್ಣ. ಇದ್ದವ್ರು ಒಬ್ರು ಕೂಡ ಹೊಟ್ಟೋಗಿದ್ದಾರೆ ಪ್ರಭುಜಿ. ಆಯ್ತು ಮಾತಾಜಿ, ನಾನು ಒಬ್ಳೆ ಕೇಳ್ತೀನಿ, ನನ್ಗೆ ಕಂಟಿನ್ಯೂ ಮಾಡಿ ಪ್ರಭುಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹಾಗಾಗಿ ಅರ್ಜುನ ಭಗವಂತ ಅರ್ಜುನ ಹತ್ರ ಯುದ್ಧ ಮಾಡ್ಲಿಕ್ಕೆ ಹೇಳ್ತಾರೆ. ಅರ್ಜುನ ಹಾಗೆ ಕಾರಣವನ್ನು ಕೊಡ್ತಾರೆ. ಅವರಿಗೆ ನಿರ್ಧಾರ ಮಾಡ್ಲಿಕ್ಕೆ ಆಗುವುದಿಲ್ಲ, ನಾನು ಏನು ಮಾಡ್ಬೇಕು, ಯುದ್ಧ ಮಾಡ್ಬೇಕಾ, ಯುದ್ಧದಲ್ಲಿ ಗೆಲ್ಬೇಕಾ ಸೋಲ್ಬೇಕಾ? ಹಾಗಾಗಿ ಅರ್ಜುನ ಭಗವಂತನಿಗೆ ಶರಣಾಗತಿ ಆಗ್ತಾರೆ. ನಂತರ ಭಗವಂತ ಅವರಿಗೆ ಉಪದೇಶವನ್ನ ಕೊಡ್ತಾರೆ. ಮೊದಲನೇದಾಗಿ, ನಾವು ಈ ದೇಹ ಅಲ್ಲ, ನಾವು ಆತ್ಮ ಶಾಶ್ವತವಾದದ್ದು. ಭಗವಂತ ಇದನ್ನ ನಾವೆಲ್ಲರೂ ಮುಂಚೆಯೂ ಇದ್ದೇವೆ, ಈಗ್ಲೂ ಇದ್ದೇವೆ, ಇನ್ನು ಮುಂದೆಯೂ ಇರ್ತೇವೆ. ಆತ್ಮ ಶಾಶ್ವತವಾದದ್ದು. ಅದು ಕೌಮಾರ, ಯೌವನ, ಜರ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿನ ನಂತರ ಸಾವಿನ ನಂತರ ಅದು ಮತ್ತೊಂದು ದೇಹಕ್ಕೆ ಹೋಗುತ್ತೆ. ಹಾಗಾಗಿ ಆತ್ಮ ಬದಲಾಗ್ತಾ ಇರುತ್ತೆ, ಅದಕ್ಕೆ ನಾಶ ಎನ್ನುವುದೇ ಇಲ್ಲ, ನಾವು ಶಾಶ್ವತ. ಹಾಗಾಗಿ ಭಗವಂತ ತುಂಬಾ ಆತ್ಮ ಜನ್ಮರಹಿತವಾದದ್ದು, ನಿತ್ಯವಾದ, ಆತ್ಮಕ್ಕೆ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ,
ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ಆ ದೇಹವನ್ನು ಕೊಂದರೂ ಆತ್ಮ ಸಾಯುವುದಿಲ್ಲ. ಭಗವಂತ ಆತ್ಮತತ್ವದ ಜ್ಞಾನವನ್ನ ಕೊಡ್ತಾರೆ. ಆತ್ಮವನ್ನ ಯಾವುದರಿಂದಲೂ ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಆತ್ಮ ಶಾಶ್ವತವಾದದ್ದು. ಹಾಗಾಗಿ ನೀನು ಮೊದಲನೇ ಪ್ರಶ್ನೆಗೆ ಭಗವಂತ ಉತ್ತರವನ್ನ ಕೊಡ್ತಾರೆ. ಎರಡನೇ ಪ್ರಶ್ನೆ, ನಾನು ಸುಖ ಇಲ್ಲ ಅಂತ ಭಗವಂತ ಹೇಳ್ತಾರೆ. ನೀನು ಯುದ್ಧದಲ್ಲಿ ಗೆದ್ರೆ ನಿನಗೆ ಈ ಹಸ್ತಿನಾಪುರದ ರಾಜ್ಯ ಸಿಗುತ್ತೆ, ಯುದ್ಧದಲ್ಲಿ ಸೋತ್ರೆ ನಿನಗೆ ಸ್ವರ್ಗ ಸಿಗುತ್ತೆ. ಹಾಗಾಗಿ ನೀನು ಯುದ್ಧ ಮಾಡುವುದರಿಂದ ನಿನಗೆ ಎಂಜಾಯ್ಮೆಂಟ್, ಯಾವುದರಲ್ಲೂ ದುಃಖ ಎನ್ನುವುದಿಲ್ಲ, ನೀನು ಸುಖವಾಗಿ ಜೀವನವನ್ನ ನಡೆಸಬಹುದು. ಆದ್ರೆ ನೀನು ಯುದ್ಧ ಮಾಡದಿದ್ರೆ ಅದೊಂದು ಪಾಪ ಪ್ರಕ್ರಿಯೆ. ಕ್ಷತ್ರಿಯ ಅವನ ಧರ್ಮವನ್ನ ಆಚರಿಸದಿದ್ರೆ ಅದೊಂದು ಪಾಪ ಆಗುತ್ತೆ. ಅದು ಪಾಪ ಆಗುತ್ತೆ. ನಂತರ ನಿನ್ನ ಕೀರ್ತಿ ಹೊರಟು ಹೋಗುತ್ತೆ. ನಿನಗೆ ತುಂಬಾ ಕೀರ್ತಿ ಉಂಟು, ನೀನು ಶಿವನೊಂದಿಗೆ ಯುದ್ಧ ಮಾಡಿ ಗೆದ್ದಿದೀಯಾ, ತುಂಬಾ ದೇವಿ ದೇವತೆ ಜೊತೆ ಎಲ್ಲ ಇದು ಮಾಡಿ ನಿನಗೆ ತುಂಬಾ ಮಿಲಿಟರಿ ಸರ್ಟಿಫಿಕೇಟ್ ಉಂಟು. ಹಾಗಾಗಿ ನೀನು ಯುದ್ಧ ಮಾಡ್ಬೇಕು. ಇಲ್ಲಾದ್ರೆ ಏನಾಗ್ತದೆ, ಜನರು ಸಹ ನೀನನ್ನು ಹೇಳಿ ಅಂತ ಇದು ಮಾಡ್ತಾರೆ. ನಂತರ ಭಗವಂತ ಅದಕ್ಕೆ ಉತ್ತರ ಕೊಟ್ಟರು. ನಂತರ ಅರ್ಜುನನ ಕುಟುಂಬ ಸಂಪ್ರದಾಯ ನಾಶ, ಅದಕ್ಕೆ ಧರ್ಮದ ಪಾಲನೆಯನ್ನ ಭಗವಂತ ತಿಳಿಸ್ತಾರೆ. ನಂತರ ಐದನೆಯದ್ದು, ನಿನಗೆ ನಿರ್ಧಾರ ಮಾಡ್ಲಿಕ್ಕೆ ಆಗುವುದಿಲ್ಲ, ನೀನು ಗುರು ಮತ್ತು ಕರ್ತವ್ಯಕ್ಕೆ ಶರಣಾಗು ಅಂತ ಭಗವಂತ ಹೇಳಿದ್ರು. ನಂತರ ಈ ಎಲ್ಲವನ್ನ ಎರಡನೇ ಅಧ್ಯಾಯದಲ್ಲಿ ಉತ್ತರವನ್ನ ಕೊಟ್ಬಿಟ್ರು. ನಂತರ ಇಷ್ಟು ಹೇಳಿಯು ಭಗವಂತ ಬುದ್ಧಿ ಯೋಗವನ್ನ ಅರ್ಜುನನಿಗೆ ಹೇಳಿದ್ರು. ಬುದ್ಧಿಯುಕ್ತೋ ಜಹಾತೀಹೆ ಉಭೇ ಸುಕೃತ ದುಷ್ಕೃತ. ಬುದ್ಧಿಯೋಗ ಅಂದ್ರೆ ಭಕ್ತಿ ಯೋಗ. ಭಕ್ತಿ ಸೇವೆಯಲ್ಲಿ ತೊಡಗಿರುವವರು ಪಾಪ ಮತ್ತೆ ಪುಣ್ಯದಿಂದ ಎರಡರಿಂದಲೂ ಬಿಡುಗಡೆ ಆಗ್ತಾರೆ. ಅವರು ಈ ಜನ್ಮದಲ್ಲೇ ಪದಂ ಗಚ್ಚಂತಿ ಅನಾಮಯಂ, ಅವರು ಭಗವಂತನ ಹೋಗಿ ಸೇರಬಹುದು, ಅದನ್ನ ಭಗವಂತ. ಹಾಗಾಗಿ ಅರ್ಜುನನಿಗೆ ಭಗವಂತ ಎಲ್ಲವನ್ನ ತಿಳಿಸಿದ್ರು, ಆದ್ರೂ ವೇದದ್ದು ಇದೆಲ್ಲ ತಿಳಿಸಿ ಅರ್ಜುನ ಕನ್ಫ್ಯೂಸ್ ಆಗ್ತಾರೆ. ಹಾಗಾಗಿ 3ನೇ ಅಧ್ಯಾಯದಲ್ಲಿ ಅರ್ಜುನ ಭಗವಂತ ಬುದ್ಧಿ ಕಾಮ್ಯಕರ್ಮಕ್ಕಿಂತ ಉತ್ತಮ ಎಂದು ನೀವು ಭಾವಿಸುವುದಾದರೆ ನನ್ನನ್ನು ಈ ಘೋರ ಯುದ್ಧದಲ್ಲಿ ತೊಡಗಿಸಲು ಏಕೆ ಬಯಸಿರಿ ಅಂತ ಅರ್ಜುನ ಕೇಳ್ತಾರೆ. ಅದಕ್ಕೆ ಅವರಿಗೆ ಮೋಹ ಕವಿಯುತ್ತದೆ, ಅವರಿಗೆ ಏನು ಮಾಡ್ಬೇಕು ಅಂತ ಆಗುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಕರ್ಮಯೋಗ ಅಧ್ಯಾಯ ನೋಡಿದ್ರು, ಭಗವಂತ ತಿಳಿಸಿದ್ರು ಹೇಗೆ ನಾವು ಕರ್ಮವನ್ನ ಮಾಡ್ಬೇಕು. ಅಂದ್ರೆ ಕರ್ಮ ಮಾಡದಿರುವುದರಿಂದ ಪ್ರತಿಕ್ರಿಯೆಯಿಂದ ಬಿಡುಗಡೆ ಸಿಗುವುದಿಲ್ಲ. ಕರ್ಮ ಮಾಡದೆ ಹೆಚ್ಚಿನವರು ಹಾಗೆ ಅಂದ್ಕೊಳ್ತಾರೆ, ನಾನು ಏನು ಮಾಡದಿದ್ರೆ ನನಗೆ ಪ್ರತಿಕ್ರಿಯೆ ಬರುವುದಿಲ್ಲ. ಅದನ್ನ ಭಗವಂತ ಹೇಳ್ತಾರೆ, ನಾವು ಕರ್ಮವನ್ನ ಮಾಡ್ಲೇಬೇಕು. ಯಾವ ಮನುಷ್ಯನು ಒಂದು ಕ್ಷಣವೂ ಕರ್ಮವನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯವಿಲ್ಲ. ಕರ್ಮವನ್ನ ಪ್ರತಿಯೊಬ್ರು ಮಾಡ್ಬೇಕು. ಕರ್ಮ ಮಾಡದಿರುವುದರಿಂದ ಪ್ರತಿಕ್ರಿಯೆಯಿಂದ ಬಿಡುಗಡೆ ಸಿಗುವುದಿಲ್ಲ. ವೈರಾಗ್ಯ ಮಾತ್ರದಿಂದ ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯ ಇಲ್ಲ ಅಂತ ಭಗವಂತ ತಿಳಿಸಿದ್ರು ಅರ್ಜುನನಿಗೆ. ನಂತರ ಭಗವಂತ ತಿಳಿಸ್ತಾರೆ, ಇದನ್ನ ನೀನು ಆತ್ಮ ಅಂತ ಹೇಳಿ ನಿನ್ನ ಶತ್ರುವನ್ನ ಗೆಲ್ಲು. ನಂತರ ಭಗವಂತ ಹೇಳ್ತಾರೆ, ಜಡವಸ್ತುವಿನ ಇಂದ್ರಿಯ ಶ್ರೇಷ್ಠ, ಇಂದ್ರಿಯದಿಂದ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿನಿಂದ ಶ್ರೇಷ್ಠವಾದದ್ದು ಬುದ್ಧಿಯಿಂದ ಶ್ರೇಷ್ಠವಾದದ್ದು ಆತ್ಮ. ಹಾಗಾಗಿ ನೀನು ಆಧ್ಯಾತ್ಮಿಕ ಜ್ಞಾನದಿಂದ ನೀನು ಉದ್ಧರಿಸು. ಅಂದ್ರೆ ಎಲ್ಲವನ್ನ ಭಗವಂತನಿಗೋಸ್ಕರ ನಾವು ಮಾಡ್ಬೇಕು. ಅದನ್ನೇ ಭಗವಂತ ತಿಳಿಸಿಕೊಟ್ಟದ್ದು 3ನೇ ಅಧ್ಯಾಯದಲ್ಲಿ. ಹಾಗಾಗಿ ನಾವು ಕರ್ಮ ಬಂಧನದಿಂದ ಬಿಡುಗಡೆ ಆಗ್ಬೋದು. ನಂತರ ಆ ಆಧ್ಯಾತ್ಮಿಕ ಜ್ಞಾನವನ್ನ 4ನೇ ಅಧ್ಯಾಯದಲ್ಲಿ ಭಗವಂತ ಕೊಟ್ರು. ಭಗವಂತ 4ನೇ ಅಧ್ಯಾಯದಲ್ಲಿ ತಿಳಿಸಿದ್ರು ಅರ್ಜುನನಿಗೆ, ಅರ್ಜುನ ನಾನು ನಿನಗೆ ಶ್ರೇಷ್ಠವಾದ ಯೋಗ ವಿಜ್ಞಾನವನ್ನ ತಿಳಿಸ್ತೇನೆ. ಇದು ಪರಂಪರೆಯಿಂದ ಬರ್ತಾ ಇತ್ತು. ಅಂದ್ರೆ ಈ ಜ್ಞಾನ ಮೊದಲಿಗೆ ನಾನು ನಿನಗೆ ಹೇಳುವುದಲ್ಲ, ಶಾಶ್ವತವಾದ ಕಾಲದಿಂದ ಇತ್ತು. ಆದ್ರೆ ಇದು ಕಾಲಕ್ರಮೇಣದಲ್ಲಿ ಇದು ನಷ್ಟ ಆದಂತೆ ಕಾಣ್ತದೆ. ನಾನು ಸೃಷ್ಟಿಯ ಆರಂಭದಲ್ಲಿ ಸೂರ್ಯದೇವನಾದ ವಿವಸ್ವಾನಿಗೆ ಈ ಜ್ಞಾನವನ್ನ ಕೊಟ್ಟೆ. ವಿವಸ್ವಾನ ಮಾನವ ಕುಲತ ಮನುವಿಗೆ ಕೊಟ್ರು. ಮನು ಇದನ್ನು
ಅವರ ಮಗನಾದ ಇಕ್ಷ್ವಾಕುವಿಗೆ ಕೊಟ್ರು. ಇದು ಪರಂಪರೆಯಿಂದ ಈ ಜ್ಞಾನ ಬರ್ತಾ ಇದ್ರು, ಆದ್ರೆ ಕಾಲಕ್ರಮದಲ್ಲಿ ಆ ಪರಂಪರೆ ನಷ್ಟವಾದಂತೆ ಕಾಣ್ತದೆ. ಹಾಗಾಗಿ ಈ ಜ್ಞಾನವನ್ನ ಪುನಃ ನಾನು ನಿನಗೆ ಕೊಡ್ತೇನೆ. ಹಾಗಾಗಿ ಅರ್ಜುನನಿಗೆ ಅಲ್ಲಿಗೆ ಸಂಶಯ ಬರುತ್ತೆ. ಭಗವಂತ ಸೂರ್ಯದೇವರು ಸೃಷ್ಟಿಯ ಆರಂಭದಲ್ಲಿ ಇದ್ರು, ಹಾಗಾಗಿ ನೀವು ಆವಾಗ ಆ ಜ್ಞಾನವನ್ನ ಅವ್ರಿಗೆ ಕೊಟ್ರಿ ಅಂತ ನಾನು ಹೇಗೆ ತಿಳಿಬೇಕು ಅಂತ ಅರ್ಜುನ ಕೇಳ್ತಾರೆ. ಹೇಗೆ ನಾನು ತಿಳಿದುಕೊಳ್ಬೇಕು ಅಂದ್ರೆ ಅರ್ಜುನನಿಗೆ ಗೊತ್ತುಂಟು, ಆದ್ರೆ ಜನರಿಗೆ ಸಂಶಯ ಬರುತ್ತೆ. ಅದಕ್ಕೋಸ್ಕರ ಅರ್ಜುನ ಹೇಳ್ತಾರೆ ನಾನು ಹೇಗೆ ತಿಳಿದುಕೊಳ್ಬೇಕು. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಬಹುನಿ ಮೇ ವ್ಯತಿತಾನಿ ಜನ್ಮಾನಿ ತವಚಾರ್ಜುನ ತಾನಿ ಅಹಂ ವೇದ ಸರ್ವಾಣಿ ನತ್ತಂ ವೇತ್ತ ಪರಂತಪ. ಅರ್ಜುನ, ನೀನು ತುಂಬಾ ಜನ್ಮಗಳನ್ನ ಕಳೆದಿದ್ದೇವೆ, ಆದರೆ ಅವೆಲ್ಲ ಜನ್ಮಗಳ ನೆನಪು ನನಗಿದೆ, ಆದರೆ ನಿನಗಿಲ್ಲ. ನನಗೆ ಜನ್ಮ ಎನ್ನುವುದಿಲ್ಲ. ಭಗವಂತ ಹೇಳ್ತಾರೆ, ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅರ್ಜುನ, ನಾನು ಅಜ, ನನ್ನ ಆಧ್ಯಾತ್ಮಿಕ ಶರೀರ ಕ್ಷಯಿಸುವುದಿಲ್ಲ, ನಾನು ಎಲ್ಲ ಜೀವಿಗಳ ಪ್ರಭು. ಆದರೂ ನಾನು ಪ್ರತಿ ಯುಗದಲ್ಲಿ ನಾನು ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸ್ತೇನೆ. ಆಗ ಭಗವಂತ ನಾನು ಯಾವಾಗ ಧರ್ಮದ ಅವನತಿಯಾಗುತ್ತೋ, ಅಧರ್ಮವೇ ಜಾಸ್ತಿ ಆಗುತ್ತೋ, ಆಗ ನಾನು ಈ ಜಗತ್ತಿನಲ್ಲಿ ಅವತಾರವೆತ್ತಿ ಬರ್ತೇನೆ. ನನ್ನ ಅವತಾರದ ಉದ್ದೇಶ ಏನಂದ್ರೆ ಭಕ್ತರ ರಕ್ಷಣೆ ಮಾಡ್ಲಿಕ್ಕೆ, ದುಷ್ಟರ ಸಂಹಾರ ಮಾಡ್ಲಿಕ್ಕೆ, ಧರ್ಮದ ತತ್ವಗಳನ್ನ ಪುನಃ ಸ್ಥಾಪನೆ ಮಾಡ್ಲಿಕ್ಕೆ ನಾನು ಪ್ರತಿ ಯುಗದಲ್ಲೂ ಅವತಾರವೆತ್ತಿ ಬರ್ತೇನೆ ಅಂತ ಭಗವಂತ ತಿಳಿಸಿದ್ರು. ಹಾಗಾಗಿ ಭಗವಂತನ ಅವತಾರ ದಿವ್ಯವಾದದ್ದು. ಅಂದ್ರೆ ಭಗವಂತನ ಜನ್ಮ ಮತ್ತೆ ಕರ್ಮ, ಹುಟ್ಟು ಮತ್ತು ಅವರ ಚಟುವಟಿಕೆ ಅದು ದಿವ್ಯವಾದದ್ದು. ಅದನ್ನ ನಾವು ತಿಳಿದುಕೊಂಡ್ರೆ ನಾವು ಎಲ್ಲ ಬಂಧನದಿಂದ ಬಿಡುಗಡೆ ಆಗ್ಬೋದು. ಅದನ್ನ ಭಗವಂತ ಭಗವದ್ಗೀತೆಯಲ್ಲಿ ತಿಳಿಸ್ತಾರೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಾ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನ, ನನ್ನ ಹುಟ್ಟು ಮತ್ತೆ ನನ್ನ ಕಾರ್ಯಗಳೆಲ್ಲವೂ ದಿವ್ಯವಾದದ್ದು. ಅದನ್ನು ಯಾರು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹತ್ಯಾಗ ಮಾಡಿದ ನಂತರ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ಶಾಶ್ವತವಾದ ಧಾಮಕ್ಕೆ ಬರ್ತಾರೆ ಅಂತ ಭಗವಂತ 4ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸಿಕೊಟ್ರು. ನಂತರ ನಾವು ಹೇಗೆ ಭಗವಂತನನ್ನ ಪ್ರಾಪ್ತಿ ಮಾಡ್ಬೇಕು, ಕರ್ಮದ ಇದನ್ನ ತಿಳಿಸ್ತಾರೆ. ನಾವು ಹೇಗೆ ಗುರುವಿನಲ್ಲಿ ಹೋಗಿ ಜ್ಞಾನವನ್ನ ಪ್ರಾಪ್ತಿ ಮಾಡ್ಬೇಕು, ಅದನ್ನೆಲ್ಲ ಭಗವಂತ ವಿವರಿಸ್ತಾರೆ. ನಂತರ ಇಷ್ಟು ಜ್ಞಾನವನ್ನ ಕೊಟ್ರು, ಅಂದ್ರೆ ಜ್ಞಾನ, ದಿವ್ಯ ಜ್ಞಾನ, ಜ್ಞಾನ ಕರ್ಮ ಸನ್ಯಾಸ ಯೋಗ 4ನೇ ಅಧ್ಯಾಯ ದಿವ್ಯ ಜ್ಞಾನವನ್ನ ಭಗವಂತ ಕೊಟ್ರು. ಜ್ಞಾನ ಕೊಟ್ರು ಅರ್ಜುನನಿಗೆ. ನೋಡಿ, ಈಗ ಉದಾಹರಣೆಗೆ ಅದ್ರಲ್ಲೇ ಈಗ ಕನ್ಫ್ಯೂಸ್ ಮಾಡೋದು. ಹಾಗೆ ಜ್ಞಾನ ಕೊಟ್ರು, ನಂತರ ಅರ್ಜುನನಿಗೆ ಎಲ್ಲಿಯೂ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಅರ್ಜುನ 5ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಆಲ್ರೆಡಿ ಭಗವಂತನಿಗೋಸ್ಕರ ಎಲ್ಲವನ್ನ ಮಾಡ್ಬೇಕು ಅಂತ ಭಗವಂತ 3ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ಹೇಳಿದ್ರು. ಆದ್ರೂ 3ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸಿಕೊಟ್ರು ಅರ್ಜುನನಿಗೆ ಎಲ್ಲವನ್ನ ಆಚರಿಸ್ಬೇಕು ಅಂತ. ಆದ್ರೂ ಅರ್ಜುನ ಗೊಂದಲಕ್ಕೆ ಬೀಳ್ತಾರೆ. ಅಂದ್ರೆ 4ನೇ ಅಧ್ಯಾಯದಲ್ಲಿ ಭಗವಂತ ದಿವ್ಯ ಜ್ಞಾನವನ್ನ ಅರ್ಜುನನಿಗೆ ಕೊಟ್ರು. ಹಾಗಾಗಿ 5ನೇ ಅಧ್ಯಾಯದಲ್ಲೂ ಅರ್ಜುನ ಕನ್ಫ್ಯೂಸ್ ಆಗುತ್ತೆ. ಅರ್ಜುನ ಪ್ರಶ್ನೆ ಮಾಡ್ತಾನೆ ಭಗವಂತನಲ್ಲಿ. ಅರ್ಜುನ ಕೇಳ್ತಾನೆ, ಹೇ ಕೃಷ್ಣ, ಮೊದಲು ನೀನು ಕರ್ಮಗಳನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಭಗವಂತ ದಿವ್ಯ ಜ್ಞಾನವನ್ನ ಕೊಟ್ಟರು, ಅರ್ಜುನ ಗೊಂದಲಕ್ಕೆ ಈಡಾಗ್ತಾರೆ. ಹೇಗಂದ್ರೆ ನೋಡಿ, ನಾವು ಶಾಲೆಗೆ ಹೋಗಿ ಜ್ಞಾನವನ್ನ ಪ್ರಾಪ್ತಿ ಮಾಡಿ ಬಂದು ನಂತರ ಮನೆಯಲ್ಲಿ ಹಾಸಿಗೆ ಹಾಕಿ ಮಲಗುವುದಲ್ಲ, ನಾವು ಕೆಲಸವನ್ನ ಮಾಡ್ಲೇಬೇಕು. ಅದೇ ತರ ಅರ್ಜುನ ಈಗ ಜ್ಞಾನ ಸಿಕ್ಕಿತು, ನಾನು ಯಾಕೆ ಯುದ್ಧವನ್ನ ಮಾಡ್ಬೇಕು, ನಾನು ಹೋಗಿ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ,
ನೀನ್ ನಿನ್ನ ಕರ್ತವ್ಯವನ್ನ ಮಾಡಬೇಕು. ಅರೆ ಇದರಲ್ಲಿ ತಿಳಿಸ್ತಾರೆ. ಹಾಗಾಗಿ ಈ ಅಧ್ಯಾಯದಲ್ಲಿ ನಾವು ಕೆಲವು ವಿಷಯವನ್ನ ನೋಡ್ಲಿಕ್ಕಿದ್ದೇವೆ. ಹಾಗಾಗಿ ಇದಕ್ಕಿಂತ ಮುಂಚಿನ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಭಗವಂತ ಶಾಶ್ವತವಾದ ಶಿಕ್ಷಣವನ್ನ ಅರ್ಜುನನಿಗೆ ಕೊಟ್ಟರು. ಸರಿಯಾದ ತಿಳುವಳಿಕೆಯನ್ನ, ಪ್ರತಿಕ್ರಿಯೆಗಳನ್ನ ತಡೆ ಹಾಕುವುದು ಮತ್ತೆ ಯಜ್ಞ ಮತ್ತೆ ತ್ಯಾಗವನ್ನ ವಿವರಿಸಿದ. ಹಾಗಾಗಿ ಈ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು 4 ವಿಷಯಗಳ ಬಗ್ಗೆ ನೋಡ್ಲಿಕ್ಕಿದ್ದೇವೆ. ನಾವು ಭೌತಿಕ ಜಗತ್ತಿನಲ್ಲಿದ್ದೇವೆ. ಈ ಜಗತ್ತಿನಲ್ಲಿ ನಾವು ಹೇಗಿರ್ಬೇಕು ಅದನ್ನ ಭಗವಂತ ತಿಳಿಸ್ತಾರೆ. ನಂತರದ್ದು 3 ಕರ್ತೃ ಇದ್ದಾರೆ. ನಾವು ಒಬ್ಬರೇ ಅಲ್ಲ ಕಾರ್ಯವನ್ನ ಮಾಡುವುದು. 3 ಕರ್ತೃ ಇದ್ದಾರೆ. ಅದನ್ನ ಭಗವಂತ 5ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ನಂತರ ಸಮಾನ ದೃಷ್ಟಿ, ನಂತರ ನಾವು ಹೇಗೆ ಶಾಂತಿಯನ್ನ ಪ್ರಾಪ್ತಿ ಮಾಡಬೇಕು ಅಂತ ಭಗವಂತ ತಿಳಿಸಿಕೊಡ್ತಾರೆ. ಹಾಗಾಗಿ ನಾವು ಇದನ್ನ ಒಂದೊಂದಾಗಿ ಇಲ್ಲಿ ನೋಡುವ. ಹಾಗಾಗಿ ಮೊದಲನೇ ಪ್ರಶ್ನೆ, ಅರ್ಜುನ ಪ್ರಶ್ನೆ ಮಾಡ್ತಾರೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮನ ಕೃಷ್ಣ ಪುನರ್ಯೋಗಂ ಚ ಸಂಶಸಿ ಯಚ್ಛ್ರೇಯಾಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನ ಕೇಳ್ತಾನೆ, ಹೇ ಕೃಷ್ಣ, ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ಭಕ್ತಿಪೂರ್ವಕವಾದ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ಖಚಿತವಾಗಿ ಹೇಳುವಿಯಾ? ಅರ್ಜುನ ಗೊಂದಲಕ್ಕೀಡಾಗ್ತಾರೆ. ಭಗವಂತ ಜ್ಞಾನ ಕೊಟ್ಟರು, 3ನೇ ಅಧ್ಯಾಯದಲ್ಲಿ ತಿಳಿಸಿದ್ರೆ ಅದನ್ನೇ ಇಲ್ಲಿ ವಿಸ್ತರಿಸ್ತಾರೆ ಭಗವಂತ. ಹಾಗಾಗಿ ಅರ್ಜುನ ಕನ್ಫ್ಯೂಸ್. ನಾನು ಜ್ಞಾನ ಸಿಕ್ಕಿದ್ರೆ ಸನ್ಯಾಸ ಮಾರ್ಗ, ಕರ್ಮಯೋಗ, ನಾನು ಯಾವ್ದನ್ನ ಮಾಡಬೇಕು ಅಂತ ಅರ್ಜುನ ಗೊಂದಲಕ್ಕೆ ಈಡಾಗ್ತಾರೆ. ಹಾಗಾಗಿ ಭಗವಂತ ಈಗ ಅರ್ಜುನನಿಗೆ ಉತ್ತರವನ್ನ ಕೊಡ್ತಾರೆ. ಭಗವಂತ ಅರ್ಜುನನಿಗೆ ಹೇಳುವಂಥದ್ದು, ಅರ್ಜುನ ಪ್ರಶ್ನೆ ಮಾಡು, ನಾನು ಸನ್ಯಾಸ ಮಾರ್ಗವನ್ನು ಹಿಡಿಬೇಕಾ ಅಥವಾ ಕರ್ಮಯೋಗವನ್ನ ಹಿಡಿಬೇಕಾ? ಹಾಗಾಗಿ ಭಗವಂತ ಅರ್ಜುನನಿಗೆ ತಿಳಿಸ್ತಾರೆ, ಕರ್ಮದಲ್ಲಿ ಸನ್ಯಾಸದ ಭಾವನೆ ಇರಬೇಕು, ಆದರೆ ಕರ್ಮವನ್ನು ತ್ಯಜಿಸಬಾರದು. ಭಗವಂತ ಹೇಳ್ತಾರೆ ಅರ್ಜುನನಿಗೆ, ಕರ್ಮದಲ್ಲಿ ಸನ್ಯಾಸದ ಭಾವನೆ ಇರ್ಬೇಕಂತೆ, ಆದ್ರೆ ನಾವು ಕರ್ಮವನ್ನ ತ್ಯಜಿಸಲೇಬಾರ್ದು. ಕರ್ತವ್ಯನ 3ನೇ ಅಧ್ಯಾಯದಲ್ಲಿ ತಿಳಿಸಿದ್ರು ಭಗವಂತ. ಪ್ರತಿಯೊಬ್ಬರು ಕರ್ತವ್ಯವನ್ನ ಮಾಡಲೇಬೇಕು. ಹೀಗಾಗಿ ಕರ್ಮವು ಜ್ಞಾನಕ್ಕಿಂತ ಶ್ರೇಷ್ಠವಾಗಿದೆ. ಕೃಷ್ಣ ಈ ಅಧ್ಯಾಯದಲ್ಲಿ ಇದನ್ನ ಆಗ ತಿಳಿಸಿದನ್ನೇ ಆಳವಾಗಿ ತಿಳಿಸ್ತಾರೆ. ಹಾಗಾಗಿ ಭಗವಂತ ತಿಳಿಸ್ತಾರೆ, ಕರ್ಮ ಯೋಗ ಮತ್ತು ಸನ್ಯಾಸ ಒಂದೇ. ಸಾಂಖ್ಯಯೋಗೋ ಪೃಥಗ್ಭಾಲ ಪ್ರವದಂತಿ ನ ಪಂಡಿತ ಏಕಂ ವ್ಯವಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಭಗವಂತ ಅರ್ಜುನನಿಗೆ ಹೇಳ್ತಾರೆ, ಸಾಂಖ್ಯಯೋಗ ಪೃಥಗ್ಭಾಲ, ಭಕ್ತಿ ಸೇವೆಯು ಅಂದ್ರೆ ಕರ್ಮಯೋಗ. ನಾವು 2ನೇ ಅಧ್ಯಾಯದಲ್ಲಿ ನೋಡಿದ್ದು, ನಾವು ಭಗವಂತನಿಗೆ ನಾಲ್ಕು ವಿಶೇಷವಾಗಿ ಭಗವದ್ಗೀತೆಯಲ್ಲಿ 4 ಯೋಗದ ಬಗ್ಗೆ ಭಗವಂತ ವಿವರಿಸ್ತಾರೆ. ಒಂದು ಕರ್ಮಯೋಗ, ನಮ್ಮ ಚಟುವಟಿಕೆಯನ್ನ ಭಗವಂತಗೋಸ್ಕರ ಚಟುವಟಿಕೆಯನ್ನ ಮಾಡುವುದು ಕರ್ಮ. ಅದೇ ಕರ್ಮದ ಮುಖಾಂತರ ಇದು ಮಾಡುವುದನ್ನ ಕರ್ಮಯೋಗ ಅಂತ ಹೇಳ್ತಾರೆ. ಹಾಗಾಗಿ ಧ್ಯಾನದ ಮುಖಾಂತರ ಭಗವಂತನ ಜೊತೆ ಸಂಬಂಧ ಸ್ಥಾಪನೆ ಮಾಡುವುದನ್ನ ಧ್ಯಾನ ಯೋಗ ಅಂತ ಹೇಳ್ತಾರೆ. ನಂತರ ಜ್ಞಾನದ ಮುಖಾಂತರ ಭಗವಂತನನ್ನ ಸಂಬಂಧವನ್ನ ಸ್ಥಾಪನೆ ಮಾಡುವುದನ್ನ ಜ್ಞಾನ ಯೋಗ. ನಂತರ ಭಕ್ತಿ ಯೋಗ, ಪ್ರೀತಿಯ ಮುಖಾಂತರ ಇದು ಮಾಡುವುದನ್ನ ಭಕ್ತಿ ಯೋಗ ಅಂತ ಭಗವಂತ ತಿಳಿಸ್ತಾರೆ. ಹಾಗಾಗಿ ಅರ್ಜುನ ಇಲ್ಲಿ ಹೇಳ್ತಾರೆ, ಭಕ್ತಿ ಸೇವೆಯು ಅಂದ್ರೆ ಕರ್ಮಯೋಗ. ಹೈಕ ಜಗತ್ತಿನ ವಿಶ್ಲೇಷಣಾತ್ಮಕ ಅಧ್ಯಾಯ ಸಾಂಖ್ಯದಿಂದ ಭಿನ್ನವಾದದ್ದು ಎಂದು ಅಜ್ಞಾನಿಗಳು ಮಾತ್ರ ಹೇಳುತ್ತಾರೆ. ಇವೆರಡರಲ್ಲಿ ಯಾವುದನ್ನಾದರೂ ಮನಪೂರ್ವಕವಾಗಿ ಅನುಷ್ಠಾನ ಮಾಡಿದವನು 2 ಮಾರ್ಗಗಳ ಫಲವನ್ನ ಹೊಂದುತ್ತಾನೆ ಎಂದು ನಿಜವಾದ ವಿದ್ವಾಂಸರು ಹೇಳುತ್ತಾರೆ. 2 ಪ್ರಕಾರ. ಹಾಗಾಗಿ ಇದನ್ನ ವಿವರಿಸ್ತಾರೆ.
ನಿಷ್ಕಾಮ ಕರ್ಮಯೋಗ ಮಾಡದೆ ಕೇವಲ ಸನ್ಯಾಸ ಸ್ವೀಕರಿಸುವುದು ಕಷ್ಟಕರ ಮತ್ತು ಸಂಕಟಕರ, ಅಯೋಗತ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮಯೋಗ ಮಾಡದೆ ಕೇವಲ ಸನ್ಯಾಸವನ್ನ ಸ್ವೀಕರಿಸುವುದು ಕಷ್ಟಕರ ಮತ್ತು ಸಂಕಟಕರ. ಹಾಗಾಗಿ ಈಗ ಅದನ್ನು ನಾವಿಲ್ಲಿ ನೋಡ್ಬೋದು. ಸಾಂಖ್ಯ ಯೋಗ, ಜ್ಞಾನ ಯೋಗ, ಕರ್ಮ ಸನ್ಯಾಸ. ಸಾಂಖ್ಯ ಯೋಗ ಅಂತ ಅಂದ್ರೆ ಭೌತಿಕ ದೇಹ ಮತ್ತು ಆತ್ಮದ ವಿಶ್ಲೇಷಣಾತ್ಮಕ ಅಧ್ಯಾಯ ಜಡ ಮತ್ತೆ ಚೇತನದ ವ್ಯತ್ಯಾಸವನ್ನ ತಿಳಿದುಕೊಳ್ಳುವುದನ್ನ ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ನಂತರ ಜ್ಞಾನ ಯೋಗ, ತಾತ್ಕಾಲಿಕ ಭೌತಿಕ ಪ್ರಪಂಚದ ವಿಶ್ಲೇಷಣೆ ಭೌತಿಕ ಚಟುವಟಿಕೆಗಳನ್ನು ವಿರಕ್ತಿಗೆ ಕಾರಣವಾಗುತ್ತದೆ. ಜ್ಞಾನಯೋಗದಿಂದ ಅವ್ರಿಗೆ ಗೊತ್ತಾಗುತ್ತೆ ಈ ಭೌತಿಕ ಪ್ರಪಂಚ ತಾತ್ಕಾಲಿಕವಾದದ್ದು, ನಾವು ಆತ್ಮ, ಇದು ಶಾಶ್ವತವಾದದ್ದು, ನಾವು ಶಾಶ್ವತವಾದ ಭಗವಂತನನ್ನ ಲೋಕವನ್ನು ಹೋಗಿ ಸೇರ್ಬೇಕು. ಅದ್ರ ಬಗ್ಗೆ ಜ್ಞಾನ ಯೋಗದಲ್ಲಿ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಕರ್ಮ ಸನ್ಯಾಸ ಅಂತ ಜ್ಞಾನವು ಅಂತಿಮವಾಗಿ ಎಲ್ಲದರ ಮೂಲಕವಾದ ಕೃಷ್ಣನನ್ನು ಹುಡುಕಲು ಕಾರಣವಾಗುತ್ತದೆ. ನಾವು ಕರ್ತವ್ಯವನ್ನ ಬಿಡಬಾರ್ದು, ಕರ್ತವ್ಯನ ಮಾಡ್ಬೇಕು. ಅದರ ಹಾಗಾಗಿ ಭಗವಂತ ಈ ನಿಷ್ಕಾಮ ಕರ್ಮಯೋಗ ಎಂತ ಅಂತ ಹೇಳ್ತಾರೆ ಇಲ್ಲಿ. ಪರಿಪೂರ್ಣ ಜ್ಞಾನ ಏನಂತಂದ್ರೆ ನಾವು ಭೌತಿಕ ದೇಹ ಅಲ್ಲ, ನಾನು ಈ ದೇಹ ಅಲ್ಲ, ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ, ನಾನು ಶಾಶ್ವತ, ನಾನು ಯಾವಾಗ್ಲೂ ಮುಂಚೆಯೂ ಇದ್ದೆ, ಈಗಲೂ ಇದ್ದೇನೆ, ಇನ್ನು ಮುಂದೆಯೂ ಇರ್ತೇನೆ. ನಾನು ಆತ್ಮ, ಭಗವಂತನ ಭಾಗ ಮತ್ತು ಅಂಶ. ನಾನು ಅವನಿಗೆ ಸೇವೆ ಸಲ್ಲಿಸಲು ಬಯಸುತ್ತೇನೆ, ಭಗವಂತನಿಗೆ. ಇದು ನಿಷ್ಕಾಮ ಕರ್ಮಯೋಗ. ನಾನು ವೈರಾಗ್ಯವುಳ್ಳ ಮನೋಭಾವದಿಂದ ಕೆಲಸ ಮಾಡುತ್ತೇನೆ. ನಾವು ಕೆಲಸವನ್ನ ಬಿಡಬಾರ್ದು, ವೈರಾಗ್ಯ ಮನೋಭಾವದಿಂದ ಕೆಲಸ ಮಾಡ್ಬೇಕು. ಇದು ನಿಷ್ಕಾಮ ಕರ್ಮಯೋಗ. ಹಾಗಾಗಿ ನಿಷ್ಕಾಮ ಕರ್ಮಯೋಗಿ ಯಾರು? ನಾವು ನಿಷ್ಕಾಮ ಕರ್ಮಯೋಗಿ ಯಾರು ಅವರನ್ನ ಹೇಗೆ ತಿಳಿಬಹುದು? ನಾವು ಅವ್ರ ಹತ್ರ ಹೋಗಿ ಕೇಳಿದ್ರೆ, ನೀವು ಯಾರು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ನಾನು ದೇವರ ಸೇವಕ. ನೀವು ಏನು ಕೆಲಸ ಮಾಡುತ್ತೀರಿ? ದೇವರು ನಿಗದಿಪಡಿಸಿದ ಕೆಲಸ. ಭಗವಂತ ಏನು ಕೆಲಸವನ್ನ ನಿಗದಿಪಡಿಸಿದ್ದಾರೆ ಅದನ್ನ ನಾನು ಮಾಡ್ತೇನೆ. ನೀವು ಕೆಲಸವನ್ನ ಹೇಗೆ ಮಾಡುತ್ತೀರಿ? ನಾನು ನನ್ನ ಅತ್ಯುತ್ತಮ ಸಾಮರ್ಥ್ಯದಿಂದ, ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯೊಂದಿಗೆ ಶ್ರಮಿಸುತ್ತೇನೆ. ನೀವು ಕೆಲಸವನ್ನ ಹೇಗೆ ಮಾಡುತ್ತೀರಿ ಅಂತ ನಾವು ಕೇಳಿದ್ರೆ ಅವ್ರು ಏನ್ ಹೇಳ್ತಾರೆ? ನಾನು ನನ್ನ ಅತ್ಯುತ್ತಮ ಸಾಮರ್ಥ್ಯದಿಂದ, ಪ್ರಾಮಾಣಿಕತೆ ಮತ್ತು ಸಮರ್ಪಣೆಯೊಂದಿಗೆ ಶ್ರಮಿಸುತ್ತೇನೆ. ನಂತರ ಫಲಿತಾಂಶಗಳೊಂದಿಗೆ ನೀವು ಏನು ಮಾಡುತ್ತೀರಿ ಅಂದ್ರೆ ಸಿಕ್ಕಿದ ಕೆಲಸ ಮಾಡಿ ಸಿಕ್ಕಿದ ಫಲಿತಾಂಶವನ್ನ ಅವ್ರು ಏನ್ ಮಾಡ್ತಾರೆ? ಭಗವಂತನಿಗೆ ಒಪ್ಪಿಸ್ತಾರೆ. ಅವರಿಗೆ ನಿಷ್ಕಾಮ ಕರ್ಮಯೋಗಿ ಅಂತ ಕರೀತಾರೆ. ಹಾಗಾಗಿ ನಿಷ್ಕಾಮ ಆಚಾರ್ಯಲ್ಲಿ ವಿವರಿಸ್ತಾರೆ, ನಿಷ್ಕಾಮ ಕರ್ಮಯೋಗ ನಿಮ್ಮ ಮನೋಭಾವವನ್ನು ಕರ್ತೃತ್ವದಿಂದ ದೈವತ್ವಕ್ಕೆ ಬದಲಾಯಿಸಿ. ಅಂದ್ರೆ ಭಗವಂತನಿಗೆ ನಾನು ಮಾಡಿದ್ದೇನೆ, ನಾನು ಮಾತ್ರ ಅದನ್ನು ಮಾಡಬಹುದು ಎಂಬ ಭಾವನೆಯನ್ನು ತ್ಯಜಿಸಿ. ಭಗವಂತನೇ ಎಲ್ಲವನ್ನ ನಮ್ಮ ಹತ್ರ ಮಾಡಿಸು. ನಮ್ಮ ಹತ್ರ ಖಾಲಿ ಇಚ್ಛೆ ಶಕ್ತಿ ಇರೋದು. ಅದನ್ನ ಈ ನೆಕ್ಸ್ಟ್ ಭಗವಂತ ವಿವರಿಸ್ತಾನೆ, ನಾವು ನೋಡ್ಬೋದು. ನಾನು ಮಾಡಿದ್ದೇನೆ, ನಾನು ಮಾತ್ರ ಅದನ್ನು ಮಾಡಬಹುದು ಎಂಬ ಭಾವನೆಯನ್ನು ನಾವು ಬಿಡಬೇಕು. ದೇವರ ಅನುಮತಿ ಇಲ್ಲದೆ ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ. ಭಗವಂತನ ಅನುಮತಿ ಇಲ್ಲದೆ ನಾವು ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನಲ್ಲಿ ಅನೇಕ ಅನಿಶ್ಚಿತತೆಗಳಿವೆ. ದೇವರ ನಿಷ್ಠಾವಂತ ಸೇವಕನಾಗಿ ಕೆಲಸ ಮಾಡುವಾಗ ಅಹಂ ಮತ್ತೆ ಕರ್ತೃತ್ವ ಭಾವನೆಯನ್ನು ತ್ಯಜಿಸಿ. ಆ ಅಹಂಭಾವ, ಅಹಂಕಾರ, ಕರ್ತೃತ್ವ ಭಾವನೆಯನ್ನ ತ್ಯಜಿಸ್ಬೇಕು. ನಾವು ಕೆಲಸವನ್ನ ಮಾಡ್ಬೇಕು, ಸೇವಕನಾಗಿ ನಾವು ಕೆಲಸವನ್ನ ಮಾಡ್ಬೇಕು. ಮಾಡಿದ ಕೆಲಸಕ್ಕೆ ಯಾವುದೇ ಕ್ರೆಡಿಟ್ ತೆಗೆದುಕೊಳ್ಳಬೇಡಿ. ನಾವು ಕ್ರೆಡಿಟ್ ಅನ್ನ ತಗೋಬಾರ್ದು. ಕ್ರೆಡಿಟ್ ಅನ್ನ ಭಗವಂತನಿಗೆ ಒಪ್ಪಿಸ್ಬೇಕು. ನಿಮ್ಮ ಕೆಲಸದ ಪ್ರತಿಫಲವನ್ನು ನಮ್ರತೆಯಿಂದ ದೇವರಿಗೆ ಒಪ್ಪಿಸಿ. ಹಾಗಾಗಿ ಕೆಲಸದ ಪ್ರೇರಣೆ ಏನು? ಹಾಗಾಗಿ ಪ್ರಶ್ನೆ ಬರ್ಬೋದು, ನಾವು ಯಾವುದಕ್ಕೋಸ್ಕರ ಕೆಲಸ ಮಾಡುವುದು? ಅದಕ್ಕೆ ಏನು ಪ್ರೇರಣೆ ಅಂದ್ರೆ ಹೃದಯ ಶುದ್ಧೀಕರಣ. ನಮ್ಮ ಹೃದಯ ಶುದ್ಧೀಕರಣಕ್ಕೋಸ್ಕರ ನಾವು ಮಾಡಬೇಕು. ಜಗತ್ತು ಸ್ವಾವಲಂಬಿಯಾಗಿದೆ ಮತ್ತು ನಾವು ಇಲ್ಲದೆ ಕೂಡ ಶಾಶ್ವತವಾಗಿ ಕಾರ್ಯನಿರ್ವಹಿಸುತ್ತಿದೆ.
ನಾವು ಮೂಲತಃ ನಮಗೆ ಸಹಾಯ ಮಾಡಲು ನಮ್ಮ ಹೃದಯಗಳನ್ನು ಶುದ್ಧೀಕರಿಸಲು, ನಮ್ಮನ್ನು ಉನ್ನತೀಕರಿಸಲು ಮತ್ತು ನಮ್ಮ ಮೂಲ ಶುದ್ಧ ಸ್ವಭಾವ ಪುನರುಜ್ಜೀವನಗೊಳಿಸಲು ಒಳ್ಳೆಯ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಕೆಲಸವನ್ನು ಮಾಡಬೇಕು. ಭಗವಂತನಿಗೋಸ್ಕರ ನಾವು ಕೆಲಸ ಮಾಡುವುದರಿಂದ ನಮ್ಮ ಹೃದಯ ಶುದ್ಧಿ ಆಗುತ್ತೆ. ನಮಗೆ ಸತ್ಯದ ಅರಿವಾಗುತ್ತೆ. ನಾನು ಯಾರು, ಎಲ್ಲಿಂದ ಬಂದೆ, ನಾನು ಈ ಜಗತ್ತಿನಲ್ಲಿ ಯಾವುದಕ್ಕೋಸ್ಕರ ಇದ್ದೆ, ಎಲ್ಲವೂ ಇದಾಗುತ್ತೆ. ಹಾಗಾಗಿ ಭಗವಂತ ಕೆಲಸವನ್ನ ಮಾಡಬೇಕು. ಪ್ರತಿಯೊಂದು ದೇವರ ಮೂಲಕ ಮಾತ್ರ ಮಾಡಲಾಗುತ್ತದೆ. ಈ ಜಗತ್ತು ನಡೆಸಲು ಅಥವಾ ಸಹಾಯ ಮಾಡಲು ದೇವರು ನನ್ನನ್ನು ಮತ್ತು ನಿಮ್ಮನ್ನು ಅವಲಂಬಿಸಿಲ್ಲ. ನಮ್ಮನ್ನು ಸುಧಾರಿಸಲು ದೇವರು ನಮಗೆ ಇತರರಿಗೆ ಸಹಾಯ ಮಾಡುವ ಅವಕಾಶಗಳನ್ನು ಸರಳವಾಗಿ ನೀಡಲಾಗುತ್ತದೆ. ಭಗವಂತನೇ ಅಂದ್ರೆ ಈ ಜಗತ್ತನ್ನು ನಡೆಸಲು ಅಥವಾ ಸಹಾಯ ಮಾಡಲು ದೇವರು ನಮ್ಮನ್ನು ಮತ್ತು ನಿಮ್ಮನ್ನು ಅವಲಂಬಿಸಿಲ್ಲ. ಯಾರನ್ನು ಅವಲಂಬಿಸಿಲ್ಲ, ಭಗವಂತ ಸ್ವತಃ ಎಲ್ಲವನ್ನ ನಿರ್ವಹಿಸ್ತಾರೆ. ಹಾಗಾದ್ರೆ ನಮ್ಮನ್ನು ಸುಧಾರಿಸಲು ದೇವರು ನಮಗೆ ಇತರರಿಗೆ ಸಹಾಯ ಮಾಡುವ ಅವಕಾಶಗಳನ್ನ ಸರಳವಾಗಿ ನೀಡಲಾಗುತ್ತೆ. ಅದನ್ನ ನಾವು ಮಾಡಬೇಕು, ಮತ್ತೊಬ್ಬರಿಗೆ ತಿಳಿಸ್ಬೇಕು ದೇವರ ಬಗ್ಗೆ. ಇದನ್ನೆಲ್ಲ ನಂತರ ನಾನು ಅನಿವಾರ್ಯವಲ್ಲ, ಹಾಗೆ ಮಾಡುವ ಇಚ್ಛೆಯ ಕಾರಣ ನಾನು ಸಹಾಯದ ಸಾಧನಗಳಾಗುತ್ತೇನೆ. ನಾವು ಸಾಧನವಾಗಲು ಸಿದ್ಧರಿಲ್ಲದಿದ್ದರೂ ಸಹ ದೇವರಿಂದ ಇತರರಿಗಾಗಿ ಸಹಾಯವನ್ನು ಒದಗಿಸಲು ಸಾವಿರಾರು ಮಾರ್ಗಗಳಿವೆ. ನಾನು ಅನಿವಾರ್ಯವಲ್ಲ, ನಾವೇ ಇದು ಮಾಡ್ಬೇಕು. ಹಾಗೆ ಮಾಡುವ ಇಚ್ಛೆಯ ಕಾರಣ ನಾವು ಸಹಾಯ ಸಾಧನಗಳಾಗುತ್ತೇವೆ. ಎಲ್ಲವನ್ನ ಭಗವಂತನ ಇಚ್ಛೆಗೋಸ್ಕರ ಮಾಡಬೇಕು. ಹಾಗಾಗಿ ಇಚ್ಛೆಗೋಸ್ಕರ ಮಾಡುವುದರಿಂದ ಭಗವಂತ 3ನೇ ಅಧ್ಯಾಯದಲ್ಲೂ ತಿಳಿಸ್ತಾರೆ. ಏನಂತಂದ್ರೆ ನನಗೋಸ್ಕರ ಎಲ್ಲವನ್ನ ಮಾಡು ಅರ್ಜುನ. ಹಾಗೆ ಮಾಡುವುದರಿಂದ ನೀನು ಎಲ್ಲಾ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಆಗ್ತೀಯ. ಭಗವಂತನನ್ನ ನೆನೆಯುತ್ತಾ ಎಲ್ಲವನ್ನ ಮಾಡ್ಬೇಕು. ನಾನು ದೇವರಿಗೆ ಅಥವಾ ಇತರಿಗೆ ಸಹಾಯ ಮಾಡುತ್ತಿಲ್ಲ, ಆದ್ದರಿಂದ ಇತರರಿಗೆ ಸಹಾಯ ಮಾಡುವ ಯಾವುದೇ ಅಹಂಕಾರ ಭಾವನೆಯನ್ನು ಸಂಪೂರ್ಣವಾಗಿ ತೊಡೆದು ಹಾಕಬೇಕು. ವಾಸ್ತವವಾಗಿ ನಾವು ಮಾಡುವ ಯಾವುದೇ ಸಹಾಯವನ್ನು ಆದಷ್ಟು ಬೇಗನೆ ಮರೆತು ಬಿಡಬೇಕು. ನಿಷ್ಕಾಮ ಕರ್ಮಯೋಗವು ಒಬ್ಬರನ್ನು ಬಂಧನದಿಂದ ಮುಕ್ತಗೊಳಿಸುತ್ತದೆ. ಹೀಗೆ ನಿಷ್ಕಾಮ ಕರ್ಮಯೋಗ ಮಾಡುವುದರಿಂದ ವ್ಯಕ್ತಿ ಬಂಧನದಿಂದ ಬಿಡುಗಡೆಯನ್ನ ಹೊಂದಬಹುದು. ಜೀವನದಲ್ಲಿ ಅನ್ವಯಿಸುವಿಕೆ. ಜ್ಞಾನದಲ್ಲಿರುವವರು ಭೌತಿಕ ಪ್ರಕೃತಿಯೊಂದಿಗೆ ಅವನ ಅಸಾಮರಸ್ಯತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ತನ್ನ ಶುದ್ಧೀಕರಣಕ್ಕಾಗಿ ಮಾತ್ರ ಕಾರ್ಯನಿರ್ವಹಿಸುತ್ತಾರೆ ಹಾಗೂ ಭೌತಿಕ ಫಲಿತಾಂಶಗಳಲ್ಲಿ ಆಸಕ್ತಿ ತೋರುವುದಿಲ್ಲ. ಜ್ಞಾನದಲ್ಲಿರುವವರು ಭೌತಿಕ ಪ್ರಕೃತಿಯೊಂದಿಗೆ ಅವರ ಸಾಮರಸ್ಯತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಅವರಿಗೆ ಅದೆಲ್ಲ ಗೊತ್ತ. ಆದ್ದರಿಂದ ತನ್ನ ಶುದ್ಧೀಕರಣಕ್ಕಾಗಿ ಮಾತ್ರ ಕಾರ್ಯನಿರ್ವಹಿಸ್ತಾರೆ. ಹೃದಯ ಶುದ್ಧೀಕರಣಕ್ಕೋಸ್ಕರ ಅವರು ಎಲ್ಲವನ್ನ ಮಾಡ್ತಾರೆ. ಭೌತಿಕ ಫಲಿತಾಂಶದಲ್ಲಿ ಆಸಕ್ತಿಯನ್ನ ತೋರುವುದಿಲ್ಲ. ಹಾಗಾಗಿ ಅವರು ಎಂದು ಸಿಕ್ಕಿಕೊಳ್ಳುವುದಿಲ್ಲ. ಯೋಗಯುಕ್ತನ ಗುಣಲಕ್ಷಣವನ್ನ ಭಗವಂತ ಇಲ್ಲಿ ತಿಳಿಸ್ತಾರೆ. ಹಾಗಾಗಿ ಇಲ್ಲಿ ನೋಡಿದ್ರೆ ನಾವು ಸ್ವಲ್ಪ ಇದಾಗುತ್ತೆ. ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ ಈ ಕಲಿಯುಗದಲ್ಲಿ ನಾವು ಹೇಗೆ ಎಲ್ಲವನ್ನ ಹಾಗಾಗಿ ನಾವು ಎಲ್ಲಾ ಕಾರ್ಯವನ್ನ ಮಾಡ್ಬೇಕು. ನಮ್ಮ ಎಂತ ಕರ್ತವ್ಯ ಉಂಟು ಮಾಡ್ಬೇಕು. ನಾವು ಭಗವಂತನಿಗೋಸ್ಕರ ಎಲ್ಲವನ್ನ ಮಾಡ್ಬೇಕು. ಆಚಾರ್ಯರು ಅದನ್ನ ನಮಗೆ ತಿಳಿಸ್ತಾರೆ. ಹಾಗಾಗಿ ಯೋಗಯುಕ್ತ ಯಾವಾಗ್ಲೂ ಸಿಲುಕುವುದಿಲ್ಲ. ಅದನ್ನ ಭಗವಂತ ತಿಳಿಸ್ತಾರೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವಣ್ಣಪಿ ನ ಲಿಪ್ಯತೆ. ಭಗವಂತ ಹೇಳ್ತಾರೆ, ಯಾರು ಭಕ್ತಿಯಿಂದ ಕರ್ಮ ಮಾಡುವನೋ, ಶುದ್ಧ ಆತ್ಮನು ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವನು, ಅವನು ಎಲ್ಲರಿಗೂ ಪ್ರಿಯನಾದವನು. ಅವನಿಗೆ ಎಲ್ಲರೂ ಪ್ರಿಯರಾದವರು. ಅವನು ಕರ್ಮ ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಯಾರು ಭಕ್ತಿಯಿಂದ ಕರ್ಮ ಮಾಡ್ತಾರೋ, ಶುದ್ಧ ಆತ್ಮನು
ಮನಸ್ಸನ್ನು ಇಂದ್ರಿಯಗಳನ್ನ ನಿಯಂತ್ರಿಸ್ತಾನೋ ಅವನು ಎಲ್ಲರಿಗೂ ಪ್ರಿಯ ಆಗ್ತಾನಂತೆ. ಅವನಿಗೂ ಎಲ್ಲರೂ ಪ್ರಿಯರಾಗ್ತಾರೆ. ಅವನು ಕರ್ಮವನ್ನ ಮಾಡ್ತಾ ಇದ್ರು ಅವನು ಬಂಧನಕ್ಕೆ ಸಿಲುಕಿಕೊಳ್ಳುವುದಿಲ್ಲ. ಕುರುವನ್ನಪಿ ನ ಲಿಪ್ಯತೆ. ನಂತರ ಭಗವಂತ ಅವರ ಲಕ್ಷಣವನ್ನ ವಿವರಿಸ್ತಾರೆ. ಅವನು ಕಾರ್ಯ ಮಾಡ್ತಾ ಇದ್ರು ನಾನು ಏನನ್ನು ಮಾಡ್ತಾ ಇಲ್ಲ ಎನ್ನುವ ಅರಿವು ಅವರಿಗೆ ಇರುತ್ತೆ. ಹಾಗಾಗಿ ಕರ್ಮಯೋಗಿಯು ಕಾರ್ಯಗಳನ್ನು ಮಾಡುವವನಲ್ಲ, ಆದರೂ ಕಾರ್ಯಗಳನ್ನು ಮಾಡುತ್ತಾನೆ ಎಂದು ಹೇಳಿದ ನಂತರ ಕೃಷ್ಣನು ಅಂತಹ ಯೋಗಿಯು ದೇವೋತ್ತಮ ಪರಮಪುರುಷನ ಸಲುವಾಗಿ ವರ್ತಿಸುತ್ತಾನೆ ಎನ್ನುವುದನ್ನ ಭಗವಂತ ಇಲ್ಲಿ ನಮಗೆ ವಿವರಿಸ್ತಾರೆ. ಹಾಗಾಗಿ ನಾವು ಹೇಗೆ ಕೆಲಸವನ್ನ ಮಾಡಬೇಕು ಎಲ್ಲವನ್ನ ಹಾಗಾಗಿ ಭಗವಂತ ಉದಾಹರಣೆ ಕೊಟ್ಟು ಇಲ್ಲಿ ನಮಗೆ ತಿಳಿಸ್ತಾರೆ. ಅನಾಸಕ್ತನಾಗಿ ಭಗವಂತನಿಗೆ ಕೆಲಸ ಮಾಡ್ಬೇಕು. ಎಲ್ಲವನ್ನ ಫಲವನ್ನ ಭಗವಂತನಿಗೆ ಅರ್ಪಿಸಿ ಯಾರೋ ಕರ್ತವ್ಯ ಅದನ್ನ ಭಗವಂತ ಇಲ್ಲಿ ತಿಳಿಸ್ತಾರೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಾ ಲಿಪ್ಯತೇನ ಸಪಾಪೇನ ಪದ್ಮಪತ್ರಂ ಇವಾಂಬಸ. ಭಗವಂತ ಹೇಳ್ತಾರೆ ಅರ್ಜುನನಿಗೆ, ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತವಾಗಿ ಕರ್ತವ್ಯವನ್ನ ಮಾಡುವನೋ ಆತನಿಗೆ ತಾವರೆಯ ಎಳೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ ಭಗವಂತ ಹೇಳ್ತಾರೆ, ನಾವು ಯಾವ್ದ್ರಲ್ಲಿ ನಾವು ಮೊನ್ನೆ 2ನೇ ಅಧ್ಯಾಯದಲ್ಲಿ ಉದಾಹರಣೆ ಒಂದು ಒಬ್ಬ ವ್ಯಕ್ತಿ ಪರೀಕ್ಷೆ ಬರೀಲಿಕ್ಕೆ ಹೋಗ್ತಾರೆ. ಓಕೆ, ಅವರು ಫಲದ ಬಗ್ಗೆ ಆಸಕ್ತಿ ಇರಬಾರ್ದು, ಅವರ ಕರ್ತವ್ಯವನ್ನ ಮಾಡ್ಬೇಕು. ಹಾಗೆ ಯಾರು ಈ ಭೌತಿಕ ಚಟುವಟಿಕೆಯನ್ನ ಮಾಡ್ತಾರೆ ಭಗವಂತ ಅದನ್ನೇ ಫಲಗಳನ್ನ ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತವಾಗಿ ಕರ್ತವ್ಯವನ್ನ ಮಾಡುವರು ಆತನಿಗೆ ಭಗವಂತ ಇಲ್ಲಿ ಉದಾಹರಣೆ ಕೊಡ್ತಾರೆ, ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲವೋ ಹಾಗೆ ಪಾಪದ ಲೇಪ ಇಲ್ಲ. ನಿಮ್ಗೆ ಇಲ್ಲಿ ತಾವರೆ ಎಲೆ ಕಾಣಿಸುತ್ತೆ. ತಾವರೆ ಎಲೆಗೆ ನೀರು ಹಾಕಿದ್ರೆ ಆ ಎಲೆ ಒದ್ದೆ ಆಗುದಿಲ್ಲ. ಅದೇ ತರ ಅವನಿಗೆ ಪಾಪದ ಲೇಪವಿಲ್ಲ. ಲಿಪ್ಯತೆ ನ ಸ ಪಾಪೇನ ಅಂತ ಭಗವಂತ ಹೇಳ್ತಾರೆ. ಹಾಗಾಗಿ ನಾವು ಭಗವಂತನಿಗೋಸ್ಕರ ಕೆಲಸವನ್ನ ಮಾಡ್ಬೇಕು. ನಾನು ಆತ್ಮ, ನಾನು ದೇಹವಲ್ಲ ಎಂದು ತಿಳಿದಿರುವ ವಿರಕ್ತಿಯುಳ್ಳ ವ್ಯಕ್ತಿ ಕೆಲಸವನ್ನು ಏಕೆ ಮಾಡುತ್ತಾನೆ ಅಂತ ಡೌಟ್ ಬರುತ್ತೆ. ಅದಕ್ಕೆ ಭಗವಂತ ಹೇಳ್ತಾರೆ ಶುದ್ಧೀಕರಣವನ್ನ ಬಯಸ್ತಾನೆ. ಶುದ್ಧೀಕರಣಕ್ಕೋಸ್ಕರ ನಾವು ಎಲ್ಲವನ್ನ ಮಾಡ್ಬೇಕು. ಕಾಯೇನ ಮನಸಾ ಬುದ್ಧ್ಯ ಕೇವಲೇರೇಂದ್ರಿಯೇರಪಿ ಯೋಗಿನ ಕರ್ಮ ಕುರುವಂತಿ ಸಂಗಂ ತ್ಯಕ್ತ್ವಾತ್ಮ ಶುದ್ಧಯೇ. ಯೋಗಿಗಳು ಮೋಹವನ್ನು ಬಿಟ್ಟು ಕೇವಲ ಶುದ್ಧಿಗಾಗಿ ದೇಹ, ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳಿಂದ ಸಹ ಕರ್ಮವನ್ನ ಮಾಡ್ತಾರೆ. ಅವರು ಎಲ್ಲದರಿಂದ ಕರ್ಮವನ್ನ ಕಾಯೇನ ಮನಸಾ ಬುದ್ಧಿಯ ಕೇವಲ ಇಂದ್ರಿಯೇರಪಿ. ಯೋಗಿಗಳು ಮೋಹವನ್ನ ಬಿಟ್ಟು ಕೇವಲ ಶುದ್ಧಿಗೋಸ್ಕರ ಹೃದಯ ಶುದ್ಧ ಆಗ್ಬೇಕು. ಅದಕ್ಕೋಸ್ಕರ ದೇಹದಿಂದ, ಮನಸ್ಸಿನಿಂದ, ಬುದ್ಧಿಯಿಂದ, ನಾವು ಇಂದ್ರಿಯಗಳಿಂದ ಸಹ ಕರ್ಮವನ್ನ ಮಾಡ್ತಾರೆ. ನಂತರ ಭಗವಂತ ಇದರ ಸಾರವನ್ನ ತಿಳಿಸ್ತಾರೆ ಅರ್ಜುನನಿಗೆ. ಹೀಗೆ ಮಾಡುವುದರೆ ಒಬ್ಬ ಕರ್ಮಯೋಗಿ ನೈಷ್ಠಿಕ ಶಾಂತಿಯನ್ನು ಪಡೆಯುತ್ತಾನೆ. ಅವನಿಗೆ ಶಾಂತಿ ಪ್ರಾಪ್ತಿಯಾಗುತ್ತೆ ಭಗವಂತನಿಗೋಸ್ಕರ ಕೆಲಸ ಮಾಡುವುದರಿಂದ. ಶುದ್ಧ ಆತ್ಮವು ಹೇಗೆ ಕರ್ತೃ ಮತ್ತು ಅಕೃತ್ ಇದನ್ನು ತಿಳಿದಿರುವ ವ್ಯಕ್ತಿ ವಿರಕ್ತನಾಗಿ ಭಗವಂತನನ್ನು ಅರ್ಥ ಮಾಡಿಕೊಂಡು ಮತ್ತು ಮುಕ್ತಿ ಪಡೆಯುವನು ಎಂದು ಕೃಷ್ಣನು ಈಗ ವಿವರಿಸುತ್ತಾನೆ. ನಾವು ಮೊನ್ನೆ ನೋಡಿದ ಹಾಗೆ 3ನೇ ಅಧ್ಯಾಯದಲ್ಲಿ ಯಾರೋ ಅಂಬರೀಷ್ ಮಹಾರಾಜ, ಅವರು ಗೃಹಸ್ಥರಾಗಿದ್ರು. ಅವರು ಎಲ್ಲವನ್ನ ಮಾಡ್ತಾ ಇದ್ರು, ರಾಜ ಆಗಿದ್ರು ಎಲ್ಲವನ್ನ. ಹಾಗಾಗಿ ಎಲ್ಲ ಅವರ ಹೆಂಡತಿ ಇದ್ರು, ಮಕ್ಕಳಿದ್ರು, ಎಲ್ಲವನ್ನ. ಆದ್ರೆ ಅವ್ರು ಏನು ಗ್ರಹಿಸಿದ್ರು, ಈ ದೇಹ ಬಂದದ್ದೇ ಭಗವಂತನ ಸೇವೆಗೋಸ್ಕರ. ಹಾಗಾಗಿ ಅವರ ಎಲ್ಲಾ ಇಂದ್ರಿಯವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ್ರು. ಅದೇ ತರ ನಾವು ಸಹ ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ಎಲ್ಲವನ್ನ ಭಗವಂತನಿಗೋಸ್ಕರ ಮಾಡ್ಬೇಕು. ಅದನ್ನ ಭಗವಂತ ಇಲ್ಲಿ ವಿವರಿಸ್ತಾರೆ. ಹಾಗಾಗಿ ಭಾಗವತದಲ್ಲೂ ಒಂದು ಕತೆ ಬರುತ್ತೆ, ಗಯಾ ರಾಜ.
ಈ ಗಯ ರಾಜ ಆಡಳಿತ ಹೇಗಿತ್ತು? ರಾಜ ಗಯ ನಾಗರಿಕರಿಗೆ ಸಂಪೂರ್ಣ ರಕ್ಷಣೆ ಮತ್ತು ಭದ್ರತೆಯನ್ನು ನೀಡಿದ್ದರಿಂದ ಅವರ ವೈಯಕ್ತಿಕ ಆಸ್ತಿ ಅನಾಪೇಕ್ಷಿತ ಅಂಶಗಳಿಂದ ತೊಂದರೆಗೊಳಗಾಗುವುದಿಲ್ಲ. ರಾಜ ಗಯ ಅಂತ ಒಬ್ಬ ರಾಜ ಇದ್ರು. ಅವ್ರು ಹೇಗೆ ಎಲ್ಲ ಪೋಷಣ, ಪ್ರೀಣನ, ಉಪಲಲನ ಹೇಗೆ ಮಾಡ್ತಾ ಇದ್ರು ಅಂದ್ರೆ ಎಲ್ಲರನ್ನ ಚೆನ್ನಾಗಿ ನೋಡ್ತಾ ಇದ್ರು. ಅವರು ಭಗವಂತನ ಭಕ್ತರಾಗಿದ್ರು. ಎಲ್ಲಾ ನಾಗರಿಕರಿಗೆ ಸಾಕಷ್ಟು ಆಹಾರದ ವ್ಯವಸ್ಥೆಯನ್ನು ನೋಡಿಕೊಂಡರು, ಪೋಷಣ ಮಾಡ್ತಾ ಇದ್ರು. ಯಾರಿಗೂ? ಎಲ್ಲರಿಗೂ. ನಾಗರಿಕರನ್ನು ತೃಪ್ತಿಪಡಿಸಲು ಅವರು ಕೆಲವೊಮ್ಮೆ ಉಡುಗೊರೆಗಳನ್ನು ವಿತರಿಸುತ್ತಿದ್ದರು. ಅವರು ಕೆಲವೊಮ್ಮೆ ಸಭೆಗಳನ್ನು ಕರೆಯುತ್ತಿದ್ದರು ಮತ್ತು ನಾಗರಿಕರಿಗೆ ಸಿಹಿ ಮಾತುಗಳಿಂದ ತೃಪ್ತಿಪಡಿಸುತ್ತಿದ್ದರು. ಪ್ರಥಮ ದರ್ಜೆಯ ಪ್ರಜೆಗಳಾಗುವುದು ಹೇಗೆ ಎಂಬುದರ ಕುರಿತು ಪ್ರಜೆಗಳಿಗೆ ಉತ್ತಮ ಸೂಚನೆಗಳನ್ನು ನೀಡುತ್ತಿದ್ದರು. ಅನುಶನನ. ರಾಜಗಯರ ಗುಣಲಕ್ಷಣ ಹೀಗಿದ್ದವು. ಈ ರಾಜನ ಗುಣಲಕ್ಷಣ ಹೀಗಿತ್ತು. ಹಾಗಾಗಿ ಇವುಗಳಲ್ಲದೆ ರಾಜ ಗಯ ಗೃಹಸ್ಥನಾಗಿದ್ದನು. ಅವರಿಗೆ ಹೆಂಡತಿ ಇತ್ತು, ಮಕ್ಕಳಿದ್ರು, ಎಲ್ಲರಿದ್ರು. ಗೃಹಸ್ಥ ಜೀವನದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು. ಹಾಗಾಗಿ ನಮ್ಗೆ ವರ್ಣ ಮತ್ತೆ ಆಶ್ರಮಕ್ಕೆ ಬೇರೆ ಬೇರೆ ನಿಯಮ ಉಂಟು. ಹಾಗಾಗಿ ಇವರು ಗೃಹಸ್ಥರಾಗಿದ್ರು. ನೋಡಿ, 4 ಆಶ್ರಮ ಉಂಟು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬೇರೆ ಬೇರೆ ಆಶ್ರಮಕ್ಕೆ ಬೇರೆ ಬೇರೆ ಆದ ನಿಯಮ ಉಂಟು. ಹಾಗಾಗಿ ಈ ಗಯ ರಾಜ ಗೃಹಸ್ಥರಾಗಿದ್ರು. ಹಾಗಾಗಿ ಇವರು ಗೃಹಸ್ಥ ಜೀವನದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರು. ಅವರು ತ್ಯಾಗಗಳನ್ನು ಮಾಡಿದರು ಮತ್ತು ದೇವೋತ್ತಮ ಪರಮಪುರುಷನ ಪರಿಶುದ್ಧ ಭಕ್ತರಾಗಿದ್ದರು. ಎಲ್ಲಾ ಜನರನ್ನ ನೋಡ್ಕೊಳ್ತಾ ಇದ್ರು. ರಾಜನ ಯಾವ ಕರ್ತವ್ಯ ಉಂಟು? ರಾಜ ಭಗವಂತನ ಪ್ರತಿನಿಧಿ ಅಂತೆ. ನಾವು 10ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ ವಿಭೂತಿಯ ವರ್ಣನೆಯಲ್ಲಿ. ಹಾಗಾಗಿ ಇವರು ಅವರ ಕರ್ತವ್ಯ ಅಂತ ಉಂಟು. ರಾಜನಾಗಿ ನನ್ನ ಕರ್ತವ್ಯ ಉಂಟು, ಎಲ್ಲವನ್ನ ಮಾಡ್ತಾ ಇದ್ರು. ತ್ಯಾಗ, ಯಜ್ಞ, ಏನೆಲ್ಲ ಮಾಡ್ಲಿಕ್ಕೆ ಉಂಟು ಅದೆಲ್ಲವನ್ನ ಮಾಡ್ತಾ ಇದ್ರು ಕಟ್ಟುನಿಟ್ಟಾಗಿ. ನಂತರ ಅವರು ಭಗವಂತನ ಶುದ್ಧ ಭಕ್ತರಾಗಿದ್ದರು. ಅವರು ಎಲ್ಲಾ ರೀತಿಯಲ್ಲೂ ಪರಿಪೂರ್ಣರಾಗಿದ್ದರು. ಅವರು ಹೆಮ್ಮೆ ಪಡಲಿಲ್ಲ. ರಾಜ್ಯ ಆಳುವ ಆತಂಕವೂ ಇರಲಿಲ್ಲ. ನಾನು ಹೋದ್ರೆ ಆಳೋದು ಯಾವುದರ ಬಗ್ಗೆ ಆತಂಕ. ಅವರು ಎಲ್ಲವನ್ನ ಭಗವಂತನನ್ನ ನಿರ್ಭರಿಸಿದ್ರು. ನಂತರ ನಾವು ನೋಡುವಂಥದ್ದು 2ನೇ ವಿಷಯ, 3 ಕರ್ತೃನವರಿದ್ದಾರೆ. ಅದನ್ನ ಭಗವಂತ ಹೇಳ್ತಾರೆ ಇಲ್ಲಿ. 3 ಕರ್ತೃಗಳನ್ನು ತಿಳಿದುಕೊಳ್ಳುವುದು, ಅದನ್ನು ಭಗವಂತ ವಿವರಿಸ. ಆತ್ಮದ ಪಾತ್ರ ಪ್ರಾರಂಭಕ, ಭೌತಿಕ ಪ್ರಕೃತಿ ಕಾರ್ಯ ಮಾಡುವವರು. ಭಗವಂತನ ಪಾತ್ರ ಅನುಮೋದಕ. ಅಜ್ಞಾನವು ಆತ್ಮವನ್ನು ಮೋಹಕ್ಕೆ ಒಳಮತ್ತುತ್ತದೆ. ಅದನ್ನ ಭಗವಂತ ಇಲ್ಲಿ ತಿಳಿಸ್ತಾರೆ. ನೋಡಿ, ನಮ್ಮ ಹತ್ರ ಒಂದೇ ಶಕ್ತಿ ಇರೋದು ಇಚ್ಛೆ. ಕರ್ತೃ ಯಾರು? ಅದನ್ನ ಭಗವಂತ ಇಲ್ಲಿ ಅರ್ಜುನನಿಗೆ ತಿಳಿಸ್ತಾರೆ. ಜೀವಾತ್ಮ ಒಂದು ಇಚ್ಛೆಯನ್ನ ಮಾಡ್ತದೆ. ನೋಡಿ, ನಾನು ಇಲ್ಲಿ ಒಂದು ಗ್ಲಾಸ್ ಇದೆ, ಈಗ ನಾನು ಡಿಸೈರ್ ಮಾಡ್ತೇನೆ, ಇಚ್ಛೆ ಮಾಡ್ತೇನೆ, ಈ ಗ್ಲಾಸ್ ಅನ್ನ ಎತ್ತಬೇಕು. ನಾನು ಖಾಲಿ ಇಚ್ಛೆ ಮಾಡುದು. ಇದನ್ನ ನೀವು ತಿಳ್ಕೋಬೇಕು. ಈ ಅಧ್ಯಾಯದಲ್ಲಿ ನಾವು ಏನು ಅಂತ ಗ್ರಹಿಸ್ತೇನೆ? ನಾನೇ ಎಲ್ಲವನ್ನ ಮಾಡ್ತೇನೆ, ನಮ್ಮಿಂದ ಯಾವುದನ್ನ ಮಾಡ್ಲಿಕ್ಕೆ ಸಾಧ್ಯ. ನಾನೀಗ ಜಸ್ಟ್ ಇದಕ್ಕೆ ಸಹ ಭಗವಂತನ ಅನುಮೋದನೆ ಬೇಕು. ಜಸ್ಟ್ ನಾನು ಇಲ್ಲಿಂದ ಗ್ಲಾಸ್ ಇರ್ತೇನೆ, ನಾನು ಇಚ್ಛೆ ಮಾಡಿದ್ದಷ್ಟೇ ಎಲ್ಲವನ್ನ ಮಾಡುವುದು ಭಗವಂತ. ಹೇಗೆ ಅಂತ ನಾವು ನೋಡ್ಬೋದು. ಜೀವ ಬಯಸುತ್ತಾನೆ, ನಾವು ಇಚ್ಛೆ ಮಾಡ್ತೇನೆ, ಈಗ ಗ್ಲಾಸ್ ಅನ್ನೇ ಎತ್ತಬೇಕು. ಈಶ್ವರ ಪರಮಾತ್ಮನು ಇದರ ಆಧಾರದ ಮೇಲೆ ಅನುಮೋದಿಸುತ್ತಾನೆ. ಈ ಜೀವವು ಈ ಬಯಕೆಯನ್ನು ಈಡೇರಿಸಲು ಅರ್ಹವಾಗಿದ್ದೇವೆ. ನಾನು ಗ್ಲಾಸ್ ಅನ್ನ ಎತ್ತಬೇಕು ಅಂತ ಇಚ್ಛೆ ಮಾಡ್ತೇನೆ, ಇದನ್ನ ಈಡೇರಿಸ್ಲಿಕ್ಕೆ ನಾನು ಅರ್ಹನಾಗಿದ್ದೇನಾ ಅಂತ ಭಗವಂತ ನೋಡ್ತಾನೆ. ನೋಡಿ ಅವರು ಅನುಮೋದನೆ ಮಾಡ್ತಾರೆ. ಪ್ರಕೃತಿ ಅದಕ್ಕೆ ಪ್ರಕೃತಿ ಇದು ಮಾಡ್ತಾರೆ. ಪರಮಾತ್ಮನ ಆದೇಶವನ್ನು ಪಡೆದ ನಂತರ 3 ಗುಣಗಳ ಮೂಲಕ ಭೌತಿಕ ಪ್ರಕೃತಿಯು ಸತ್ವ, ರಜ, ತಮ ಜೀವದ ಆಸೆಯನ್ನು ಪೂರೈಸುತ್ತದೆ. ನೋಡಿ, ತಿಳ್ಕೊಳ್ಳಿ. ನಾವು ಇಚ್ಛೆ ಮಾಡ್ತೇವೆ,
ಭಗವಂತ ಸ್ಯಾಂಕ್ಷನ್ ಮಾಡ್ತಾರೆ. ಇಂಗ್ಲಿಷ್ ಅಲ್ಲಿ ಸ್ಯಾಂಕ್ಷನ್ ಅಂತ ಹೇಳ್ತೇವೆ. ಜೀವ ಡಿಸೈರ್ಸ್ ಸುಪ್ರೀಂ ಲಾರ್ಡ್ ಫೆಸಿಲಿಟ್ ಸ್ಯಾಂಕ್ಷನ್ ನೇಚರ್ ಫೆಸಿಲಿಟೇಟ್. ಜೀವಾತ್ಮ ಇಚ್ಛೆ ಮಾಡುತ್ತೆ, ಅದಕ್ಕೆ ಇಚ್ಛೆ ಇರುತ್ತೆ. ಹಾಗಾಗಿ ಇಚ್ಛೆ ಮಾಡಿದ್ದನ್ನ ಭಗವಂತ ನೋಡ್ತಾರೆ. ಈ ಇಚ್ಛೆಯನ್ನ ಪೂರ್ಣ ಮಾಡ್ಲಿಕ್ಕೆ ಜೀವಾತ್ಮ ಇದಾಗಿದೆಯಾ, ಅರ್ಹವಾಗಿದೆಯಾ, ಅದಕ್ಕೆ ಅನುಗುಣವಾಗಿ ಭಗವಂತ ಈ 3 ಪ್ರಕೃತಿಯ ಮುಖಾಂತರ ಆ ಜೀವದ ಇಚ್ಛೆಯನ್ನ ಪೂರೈಸ್ತದೆ. ಅದನ್ನ ಭಗವಂತ ಇಲ್ಲಿ ತಿಳಿಸ್ತಾರೆ. ಹೀಗಾಗಿ ನಾವು ಇಲ್ಲಿ ಒಬ್ಬರನ್ನ ನೋಡ್ಬೋದು. ಇವರ ಹೆಸರು ಮೊಹಮ್ಮದ್ ಅಲಿ ಅಂತ. ಇವರು 64 ಪಂದ್ಯ ಆಡಿ ಅದರಲ್ಲಿ 56 ಪಂದ್ಯದಲ್ಲಿ ಗೆದ್ದಿದ್ದಾರೆ. ವಿಶ್ವದ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಮೊಹಮ್ಮದ್ ಅಲಿ ಅಂತ ಇವರ ಹೆಸರು. ಅವ್ರು ಏನ್ ಹೇಳ್ತಾ ಇದ್ರು? ಐ ಆಮ್ ದ ಗ್ರೇಟೆಸ್ಟ್, ನಾನು ಶ್ರೇಷ್ಠನಾದ ವ್ಯಕ್ತಿ, ನಾನು ಶ್ರೇಷ್ಠ, ಈ ತರ ಹೇಳ್ತಾ ಇದ್ರು. ಆದ್ರೆ ಮೊಹಮ್ಮದ್ ಅಲಿ ಅವರಿಗೆ ಒಂದು ಕಾಯಿಲೆ ಬಂತಂತೆ. ಪಾರ್ಕಿನ್ಸನ್ಸ್ ಎನ್ನುವ ಕಾಯಿಲೆ ಬಂದಾಗ ಅವರಿಗೆ 1 ಕಪ್ ಕಾಫಿನ ಕೂಡ ಎತ್ತಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಾಗಿ ಇದನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕು, ಭಗವಂತನ ಇದಿಲ್ಲ. ಹಾಗಾಗಿ ನಾನು ಎಲ್ಲರ ಮತ್ತು ಎಲ್ಲದರ ಮೇಲೆ ನಿಯಂತ್ರಣ ಹೊಂದಿದ್ದೇನೆ ಎಂದು ನಾವು ಯೋಚಿಸಿದಾಗ ಏನಾಗುತ್ತದೆ? ನನಗೆ ಬೇಕಾದುದನ್ನು ನಾನು ಪಡೆಯಬಹುದು, ನಾನು ನನ್ನ ಪ್ರತಿಸ್ಪರ್ಧಿಯನ್ನು ಸೋಲಿಸುತ್ತೇನೆ, ನಾನು ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡುತ್ತೇನೆ ಅಂತ ಅವರು ಹಾಗೆ ಯೋಚಿಸ್ತಾರೆ. ಹಾಗಾಗಿ ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ? ಅವರು ಇಚ್ಛೆ ಮಾಡಿದ್ದನ್ನ ಪೂರ್ಣ ಆಗದಿದ್ರೆ ಅವರು ಸೂಸೈಡ್, ಇಂಡಿಯಾದಲ್ಲಿ ಸೂಸೈಡ್ ತುಂಬಾ ಹೆಚ್ಚಾಗಿದೆ ಈಗ. ಯುವಕರ ಆತ್ಮಹತ್ಯೆ ಕಳೆದ 25 ವರ್ಷಗಳಲ್ಲಿ 3 ಪಟ್ಟು ಹೆಚ್ಚಾಗಿದೆ. ಹೆಚ್ಚಿನ ಪ್ರತಿ 40 ಸೆಕೆಂಡ್, ಪ್ರತಿ 40 ನಿಮಿಷನೋ ಇಂಟರ್ನೆಟ್ ಸೂಸೈಡ್ ರೇಟ್ ಇಂಟರ್ನೆಟ್ ಅಲ್ಲಿ ಉಂಟು. ಒಬ್ಬರು ಸೂಸೈಡ್ ಮಾಡ್ತಾರೆ ಪ್ರತಿ ಇದನ್ನು. ಹಾಗಾಗಿ ಸಮಾನ ದೃಷ್ಟಿಯನ್ನ ಭಗವಂತ ವಿವರಿಸ್ತಾರೆ. ಮನಸ್ಸು ಪರಮಾತ್ಮನ ಮೇಲೆ ಕೇಂದ್ರೀಕರಿಸುವ ಮೂಲಕ ವಿಮೋಚನೆ. ಈ ವಿಭಾಗದ ಪ್ರಾಯೋಗಿಕ ಅನ್ವಯಿಸುವಿಕೆ. ಒಬ್ಬ ಯೋಗಿಯು ತನ್ನ ಮನಸ್ಸನ್ನು ಪರಮಾತ್ಮನ ಮೇಲೆ ಕೇಂದ್ರೀಕರಿಸುವ ಮೂಲಕ ವಿಮೋಚನೆಯನ್ನು ಪಡೆಯಬಹುದು. ನಾವು ಮನಸ್ಸನ್ನ ನಾವು ಭಗವಂತನಲ್ಲಿ ನಿಲ್ಲಿಸಬೇಕು. ಕಲಿಯುಗದಲ್ಲಿ ಹೇಗೆ ಸಾಧ್ಯ? ಮನಸ್ಸನ್ನ ಭಗವಂತನ ನಿಲ್ಲಿಸುವುದು ಒಂದೇ ಮಾರ್ಗ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವಂತನ ನಾಮವನ್ನ ಜಪ ಮಾಡುವುದರಿಂದ ನಾವು ಮನಸ್ಸನ್ನ ಭಗವಂತನ ಮೇಲೆ ನಿಲ್ಲಿಸಬಹುದು. ಈ ಮಾರ್ಗದಲ್ಲಿ ಭೌತಿಕ ಇಂದ್ರಿಯಗಳ ಪ್ರಲೋಭನೆಗಳನ್ನು ಸಹಿಸಿಕೊಳ್ಳುವುದು ಮತ್ತು ಒಬ್ಬರ ಆನಂದದ ಬಯಕೆಯನ್ನು ಜಡ ವಸ್ತುವಿನ ಚೈತನ್ಯಕ್ಕೆ ಅಥವಾ ಹೊರಗಿನ ಒಳಕ್ಕೆ ಮರು ನಿರ್ದೇಶಿಸುತ್ತದೆ. ನಾವು ಭಗವಂತನ ನಾಮವನ್ನ ಸ್ಮರಣೆ ಮಾಡಿ ಮನಸ್ಸು ಪರಮಾತ್ಮನ ಮೇಲೆ ಕೇಂದ್ರೀಕರಿಸುವ ಮೂಲಕ ವಿಮೋಚನೆ. ಪರಮಾತ್ಮನ ಮೇಲೆ ಕೇಂದ್ರೀಕರಿಸುವ ವಿಮೋಚನೆಗೆ ಕಾರಣವಾಗುತ್ತದೆ. ಹಾಗಾಗಿ ಭಗವಂತ ಅರ್ಜುನನಿಗೆ ಇಲ್ಲಿ ತಿಳಿಸ್ತಾರೆ, ತದ್ಬುದ್ಧ ಯಸ್ತದಾತ್ಮನಸ್ತನ್ನಿಷ್ಠಾನಸ್ತಪರಾಯಣ ಗಚ್ಚಂತ್ಯ ಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಷ. ಭಗವಂತ ಹೇಳ್ತಾರೆ, ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳನ್ನೆಲ್ಲವನ್ನು ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹೀಗೆ ಆತನು ಮುಕ್ತಿಯ ಮಾರ್ಗದಲ್ಲಿ ನೇರವಾಗಿ ಮುನ್ನಡೆಯುತ್ತಾನೆ. ನಮ್ಮ ಮನಸ್ಸು, ಬುದ್ಧಿ, ಶ್ರದ್ಧೆ ಎಲ್ಲವೂ ಆ ಭಗವಂತನ ಆಶ್ರಯ ಎಲ್ಲವನ್ನು ನಾವು ಪರಮಪ್ರಭುವಿನಲ್ಲಿ ಅಂದ್ರೆ ಭಗವಂತನಲ್ಲಿ ನಿಲ್ಲಿಸಿದಾಗ ನಮಗೆ ಜ್ಞಾನ ಬರುತ್ತೆ. ಭಗವಂತ ಜ್ಞಾನವನ್ನ ಕೊಡ್ತಾರೆ. ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮರಾಗಿದ್ದಾರೆ. ಪೂರ್ಣ ಜ್ಞಾನದಿಂದ ನಮಗೇನಾಗ್ತದೆ? ನಮ್ಮ ಸಂಶಯಗಳೆಲ್ಲ ತೊಳೆದು ಹೋಗ್ತದೆ. ನಾವು ನಮ್ಮನ್ನು ಪರಿಶುದ್ಧನಾಗಿ ಭಗವಂತ ಮಾಡ್ತಾರೆ. ಆಗ ನಾವು ನೇರವಾಗಿ ಭಗವಂತನ
ನೀಡಿದ ಮಾರ್ಗದಲ್ಲಿ ಮುನ್ನಡೆಯುತ್ತೇವೆ. ಅದನ್ನು ಭಗವಂತ ತಿಳಿಸ್ತಾರೆ. ಒಬ್ಬನು ತನ್ನ ಮನಸ್ಸನ್ನು ಪರಮಾತ್ಮನ ಮೇಲೆ ಕೇಂದ್ರೀಕರಿಸಿದಾಗ ಈ ಜಗತ್ತಿನ ಜನರು ಮತ್ತು ವಸ್ತುಗಳ ಬಗ್ಗೆ ಅವನ ದೃಷ್ಟಿ ಏನು, ಹಾಗೆ ಮನಸ್ಸನ್ನ ನಿಲ್ಲಿಸಿದ ವ್ಯಕ್ತಿಯ ದೃಷ್ಟಿ ಏನು ಅಂತ ಭಗವಂತ ನಂತರ ತಿಳಿಸ್ತಾರೆ. ಅರ್ಜುನನಿಗೆ ತಿಳಿಸ್ತಾರೆ, ಆತ್ಮ ಸಾಕ್ಷಾತ್ಕಾರನಾದ ವ್ಯಕ್ತಿಯ ಸಮಾನ ದೃಷ್ಟಿ ಹೇಗಿರುತ್ತೆ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೇವ ಸಪಾಕೆ ಚ ಪಂಡಿತ ಸಮದರ್ಶಿನ. ಇಲ್ಲಿ ನೀವು ಪಿಕ್ಚರ್ ಅಲ್ಲಿ ಕಾಣ್ಬೋದು. ನಮ್ರನಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನನಾದ ಬ್ರಾಹ್ಮಣನನ್ನು, ಹಸುವನ್ನು, ಆನೆಯನ್ನು, ನಾಯಿಯನ್ನು, ನಾಯಿಯ ಮಾಂಸ ತಿನ್ನುವ ಅಂತ್ಯಜನನ್ನು ಒಂದೇ ರೀತಿಯಾಗಿ ಕಾಣುತ್ತಾರೆ. ನಿಜವಾದ ಜ್ಞಾನವನ್ನು ಪಡೆದಿರುವಂತ ಅವರು ವಿದ್ಯಾ ವಿನಯ ಸಂಪನ್ನ. ಇಲ್ಲಿ ಬ್ರಾಹ್ಮಣ ಕಾಣ್ತಾ ಇದ್ದಾರೆ, ನಮಗೆ ಹಸು ಕಾಣ್ತಾ ಇದೆ, ನಂತರ ಆಣೆ ಕಾಣ್ತಾ ಇದೆ, ನಾಯಿ ಕಾಣ್ತಾ ಇದೆ, ನಾಯಿ ಮಾಂಸವನ್ನು ತಿನ್ನುವವರು ಹಾಗಾಗಿ ಅವರನ್ನೆಲ್ಲರನ್ನು ಒಂದೇ ರೀತಿ ಕಾಣ್ತಾರೆ. ಅಂದ್ರೆ ಅವರು ಏನು ಅಂತ ನೋಡ್ತಾರೆ, ಹೇಗೆ ಅವ್ರು ಹೀಗಾಗಿದ್ದ ಅಂದ್ರೆ ಅವರ ಕರ್ಮಾನುಸಾರ, ಬ್ರಹ್ಮನ್ಸಾರ. ಹಾಗಾಗಿ ಹೀಗೆ ಇದನ್ನ ಸ್ವಲ್ಪ ಇದು ಮಾಡಿ. ಆದರೆ ಪರಮಾತ್ಮನಿಗೆ ಎಲ್ಲಾ ದೇಹಗಳ ಪ್ರಜ್ಞೆ ಇದೆ, ಭಗವಂತನಿಗೆ ಎಲ್ಲವೂ ಗೊತ್ತುಂಟು. ಹಾಗಾಗಿ ಇವರು ಏನಂತ ನೋಡ್ತಾರೆ, ಎಲ್ಲರಲ್ಲಿ ಭಗವಂತ ಇದ್ದಾರೆ, ಅವರ ಕಲ್ಯಾಣಕ್ಕೋಸ್ಕರ ಅವರು ಕೆಲಸವನ್ನ ಮಾಡ್ತಾರೆ. ಅವರು ಬ್ರಹ್ಮನ್ ಸ್ತರದಲ್ಲಿ ಇರ್ತಾರೆ. ಹಾಗಾಗಿ ಜನನ ಮರಣಗಳನ್ನ ಅವರು ಜಯಿಸ್ತಾರೆ. ನಂತರ ಭಗವಂತ ಇದನ್ನ ತಿಳಿಸ್ತಾರೆ. ಆತ್ಮ ಸಾಕ್ಷಾತ್ಕಾರನಾದ ವ್ಯಕ್ತಿಯ ಲಕ್ಷಣವನ್ನ ಭಗವಂತ ತಿಳಿಸಿ, ಬಾಹ್ಯ ಸುಖಗಳಿಂದ ವೈರಾಗ್ಯ ಪಡೆಯಲು ಮತ್ತು ಮುಖವಾಗಿ ಆತ್ಮದಲ್ಲಿ ಕೇಂದ್ರೀಕರಿಸಲು ಭೌತಿಕ ಸುಖಗಳ ವಿವೇಚನೆಯಲ್ಲದ್ದು ಮತ್ತು ಮೂರ್ಖನೆಂದು ತಿಳಿಯುವುದು ಅಗತ್ಯವಿದೆ ಅಂತ ಭಗವಂತ ಕೆಲವು ಇದನ್ನ ಇಲ್ಲಿ ವಿವರಿಸ್ತಾರೆ. ಹಾಗಾಗಿ ಇಲ್ಲಿ ಒಂದು ಕಥೆಯನ್ನ ನಾವು ನೋಡ್ಬೋದು. ಇಂದ್ರಿಯ ಆನಂದವು ಅಂತಿಮವಾಗಿ ದುಃಖಕರವಾಗಿದೆ. ಇಂದ್ರಿಯ ಸುಖದಿಂದ ನಮಗೆ ದುಃಖ ಬರುತ್ತೆ ಅಂತ ಭಗವಂತ ತಿಳಿಸ್ತಾರೆ. ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮಥೆ ಬುಧ. ಭಗವಂತ ಇದು ಮೊದಲಿಗೆ ಸುಖದಂತೆ ಕಾಣುತ್ತೆ, ಆದ್ರೆ ಇದರಿಂದ ದುಃಖವೇ ಬರುತ್ತೆ. ಭಗವಂತ ತಿಳಿಸ್ತಾರೆ, ವಿಷಯೇಂದ್ರಿಯಗಳ ಸಂಪರ್ಕವು ದುಃಖ ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಈ ಇಂದ್ರಿಯ ಸುಖದಿಂದ ದುಃಖ ಬರ್ತದೆ ಅಂತ ತಿಳಿದ ವಿವೇಕಿ ಇದರಲ್ಲಿ ತೊಡಗುವುದಿಲ್ಲ. ಅರ್ಜುನ, ಇಂತಹ ಸುಖಗಳಿಗೆ ಆದಿಯೂ ಉಂಟು ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಇದರಲ್ಲಿ ಸಂತೋಷವನ್ನು ಪಡುವುದಿಲ್ಲ, ಅದರಿಂದ ದುಃಖ ಬರುತ್ತೆ. ಹಾಗಾಗಿ ಇಂದ್ರಿಯಗಳ ಆನಂದವು ಅಂತಿಮವಾಗಿ ನಮಗೆ ದುಃಖವನ್ನ ನೀಡುತ್ತೆ. ಇಂದ್ರಿಯಗಳ ಆನಂದ ತೊಂದರೆಯನ್ನು ತರುತ್ತದೆ ಎಂದು ತಿಳಿದಿದ್ದರೂ ಸಹ ಇಂದ್ರಿಯಗಳು ಪ್ರಚೋದಿಸುತ್ತದೆ, ಆದ್ರೆ ಇಂದ್ರಿಯ ಕೇಳೋದಿಲ್ಲ. ಇಂದ್ರಿಯ ತುಂಬಾ ಪ್ರಚೋದಿಸ್ತದೆ. ಆದ್ದರಿಂದ ಏನು ಮಾಡಬೇಕು ಅದನ್ನ ಭಗವಂತ ನಂತರದ ಶ್ಲೋಕದಲ್ಲಿ ತಿಳಿಸ್ತಾರೆ. ನಾವು ಸಹಿಸ್ಬೇಕಂತೆ. ಭಗವಂತ ಹೇಳ್ತಾರೆ, ಇಂದ್ರಿಯಗಳು ಪ್ರಚೋದಿಸ್ತದೆ, ಒಂದನ್ನ ಬಯಸ್ತದೆ. ಕಣ್ಣು ಒಂದು ಬಯಸ್ತದೆ, ಕಿವಿ ಒಂದು ಬಯಸ್ತದೆ, ಚರ್ಮ ಒಂದು ಬಯಸ್ತದೆ, ಮೂಗು ಒಂದು ಬಯಸ್ತದೆ, ನಾಲಿಗೆ ಒಂದು ಬಯಸ್ತದೆ. ಒಂದೊಂದು ಇಂದ್ರಿಯವು ಪ್ರಬಲವಾದದ್ದು, ಅದು ಪ್ರಚೋದ. ಆದ್ದರಿಂದ ಕೃಷ್ಣನು ಪ್ರಚೋದನೆಯನ್ನು ಸಹಿಸಲು ಸಲಹೆ ನೀಡ್ತಾರೆ. ಭಗವಂತ ಇಲ್ಲಿ ಸಲಹೆಯನ್ನ ಕೊಡ್ತಾರೆ, ನಾವು ಹೇಗೆ ಸಹಿಸ್ಬೇಕು. ಒಂದು ದಿವಸವ, 2 ವಾರವ, 1 ತಿಂಗಳ, 1 ವರ್ಷ ಇಲ್ಲ. ಭಗವಂತ ಏನ್ ಹೇಳ್ತಾರೆ, ಶಕ್ನೋತಿ ಹೈವ ಯಶೋಡುಂ ಪ್ರಾಕ್ಷರೀರ್ವಿಮೋಕ್ಷಣ ಕಾಮ ಕ್ರೋಧೋದ್ಭವದ್ವೇಗಂ ಸಯುಕ್ತ ಸಸುಖೀ ನರ. ಈ ದೇಹವನ್ನು ಬಿಡುವುದಕ್ಕೆ ಮೊದಲೇ ಹೈಕ ಇಂದ್ರಿಯಗಳ ಬಯಕೆಯನ್ನು ಸಹಿಸಿಕೊಂಡು ಕಾಮಕ್ರೋಧಗಳ ಆವೇಗವನ್ನು ತಡೆಯಲು ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿರುತ್ತಾನೆ ಮತ್ತು ಸುಖಿಯಾಗಿರುತ್ತಾನೆ. ಈ ದೇಹ ಇಲ್ಲಿವರೆಗೆ ಉಂಟಂತೆ ಅಲ್ಲಿವರೆಗೆ ಪ್ರಚೋದನೆ ಇರುತ್ತೆ. ಹಾಗಾಗಿ
ಈ ದೇಹವನ್ನು ಬಿಡುವವರೆಗೆ ನಾವು ಸಹಿಸ್ಬೇಕು. ಶಕ್ನೋತಿ ಹೈವಯ್ಯ ಶೋಡು. ಕಾಮಕ್ರೋಧದ ಆವೇಗವನ್ನ ತಡೆಯಲಿಕ್ಕೆ ಶಕ್ತನಾದ ಮನುಷ್ಯನು ಈ ಲೋಕದಲ್ಲಿ ಸಯುಕ್ತ ಸಸುಖಿನರ. ಆ ವ್ಯಕ್ತಿ ಯಾರು ಸಹಿಸ್ಕೊಳ್ತಾರೆ ಕಾಮಕ್ರೋಧದ ವೇಗವನ್ನ, ಈ ಜಗತ್ತಿನಲ್ಲೇ ಸುಖಿಯಾಗಿರ್ತಾರೆ. ಅದನ್ನ ಭಗವಂತ ತಿಳಿಸ್ತಾರೆ. ಒಬ್ಬರು ಉನ್ನತ ರುಚಿಯನ್ನು ಹೊಂದಿರುವಾಗ ಅಥವಾ ತಮ್ಮೊಳಗೆ ಸಂತೋಷವನ್ನು ಅನುಭವಿಸಿದಾಗ ಬಾಹ್ಯ ಕಾರ್ಯಗಳಿಂದ ಸಹಿಷ್ಣುತೆ ಮತ್ತು ನಿವೃತ್ತಿ ಸಾಧ್ಯ. ನಾವು ಉತ್ತಮವಾದ ಇದನ್ನ ಅನುಭವ ಮಾಡ್ಬೇಕು. ಅದನ್ನ ಭಗವಂತ ತಿಳಿಸುವಂಥದ್ದು. ನಂತರ ಕೊನೆಯದಾಗಿ ಶಾಂತಿ ಸೂತ್ರವನ್ನ ಭಗವಂತ ತಿಳಿಸ್ತಾರೆ. ಹಾಗಾಗಿ ನಮ್ಗೆ ಹೇಗೆ ಶಾಂತಿ ಪ್ರಾಪ್ತಿಯಾಗುವುದು, ಎಲ್ಲರಿಗೆ ಶಾಂತಿ ಮತ್ತೆ ಸುಖವನ್ನ ನಾವು ಇಚ್ಛೆ ಮಾಡ್ತೇವೆ, ಅದನ್ನ ಹೇಗೆ ಪ್ರಾಪ್ತಿ ಮಾಡಬಹುದು ಅದನ್ನ ಭಗವಂತ ಇಲ್ಲಿ ತಿಳಿಸ್ತಾರೆ. ಶಾಂತಿ ಹೇಗೆ ಸಾಧ್ಯ? ನಾವು ಭಗವಂತನನ್ನ ತಿಳಿದುಕೊಳ್ಳುವುದರಿಂದ. ಅದೇ ಭಕ್ತಿಯೋಗ. ಭಕ್ತಿಯೋಗ ಸುಲಭವಾದದ್ದು ಭಗವಂತ ತಿಳಿಸ್ತಾರೆ. ತಸ್ಯಾಹ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನ. ನಾವು ಭಕ್ತಿಯಿಂದ ಸುಲಭವಾಗಿ ಭಗವಂತನನ್ನ ಪ್ರಾಪ್ತಿ ಮಾಡಬಹುದು. ಹಾಗಾಗಿ ಶಾಂತಿಯ ಸೂತ್ರವನ್ನ ಭಗವಂತ ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಲೋಕಂ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ರಚ್ಚತೆ. ಯಾರೋ ಭಗವಂತನೇ ಎಲ್ಲದರ ಭೋಕ್ತ, ಎಲ್ಲಾ ಲೋಕದ ಮಹೇಶ್ವರ, ಎಲ್ಲರ ಮಿತ್ರ, ಸುಹೃದ್ ಅಂತ ಯಾರು ತಿಳಿದುಕೊಳ್ತಾರೋ ಅವರಿಗೆ ನಾನು ಶಾಂತಿಯನ್ನ ಕೊಡ್ತೇನೆ ಅಂತ ಭಗವಂತ ಹೇಳ್ತಾರೆ. ನಮಗೆ ಶಾಂತಿ ಬೇಕಂದ್ರೆ ನಾವು ಭಗವಂತನನ್ನ ತಿಳಿದುಕೊಳ್ಳುವುದು, ಅದೇ ಭಕ್ತಿ. ಭಕ್ತಿಯಿಂದ ನಾವು ಅಂದ್ರೆ ಭಗವಂತ ಎಲ್ಲದರ ಯಜ್ಞ ತಪಸ್ಸಿನ ಭೋಕ್ತಾರ, ಎಂಜಾಯರ್. ಕೃಷ್ಣ ಈಸ್ ಸುಪ್ರೀಂ ಎಂಜಾಯರ್, ಕೃಷ್ಣ ಈಸ್ ಸುಪ್ರೀಂ ಪ್ರೊಪ್ರೈಟರ್, ಕೃಷ್ಣ ಈಸ್ ಸುಪ್ರೀಂ ವೆಲ್ ವಿಶರ್. ಈ ಮೂರನ್ನ ಯಾರು ತಿಳಿದುಕೊಳ್ತಾರೆ ಅವರಿಗೆ ಶಾಂತಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಶಾಂತಿ ಬೇಕಾದ್ರೆ ನಾವು ಭಗವಂತನನ್ನ ತಿಳಿಬೇಕು. ಅದನ್ನ ಭಗವಂತಿ ಇದರಲ್ಲಿ ತಿಳಿಸಿದ್ರು. ಈ ಅಧ್ಯಾಯದಲ್ಲಿ ನಾವು 4 ವಿಷಯವನ್ನ ನೋಡಿದ್ದು. ಹಾಗಾಗಿ ಮೊದಲಿಗೆ ಭಗವಂತ ತಿಳಿಸಿದ್ರು ನಾವು ಹೇಗೆ ಈ ಜಗತ್ತಿನಲ್ಲಿ ಬದುಕಬೇಕು. ಫಲಗಳನ್ನ, ಚಟುವಟಿಕೆಗಳನ್ನ ಬಿಡ್ಲಿಕ್ಕೆ ಆಗೋದಿಲ್ಲ, ಕೆಲಸವನ್ನ ನಾವು ಮಾಡ್ಬೇಕು. ಹೇಗೆ ಮಾಡ್ಬೇಕು? ಬ್ರಹ್ಮಣ್ಯಾದಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಇವಾಂಬಸ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ನಿರ್ಲಿಪ್ತ ಭಾವದಿಂದ ಯಾರು ಕರ್ತವ್ಯವನ್ನ ಮಾಡ್ತಾರೋ ಅವರಿಗೆ ತಾವರೆ ಎಲೆಯ ಮೇಲೆ ಹೇಗೆ ತಾವರೆ ಎಲೆಗೆ ನೀರಿನ ಲೇಪವಿಲ್ಲವೋ ಅದೇ ತರ ಅವರಿಗೆ ಪಾಪದ ಲೇಪ ಇಲ್ಲ. ತಾವರೆ ಎಲೆಗೆ ನೀರಿನ ಲೇಪ ಹೇಗೆ ಇಲ್ವೋ ಅದೇ ತರ ಅವರಿಗೆ ಪಾಪ ಲೇಪ ಇಲ್ಲ. ಅದನ್ನು ಭಗವಂತ ತಿಳಿಸ್ತಾರೆ. ಹೀಗೆ ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು, ನಾವು ಫಲವನ್ನ ಭಗವಂತನಿಗೆ ಅರ್ಪಿಸ್ಬೇಕು. ಅದರಿಂದ ನಾವು ಬಂಧನದಿಂದ ಬಿಡುಗಡೆ ಆಗ್ತೇವೆ. ನಂತರ ಭಗವಂತ 3 ಕರ್ತೃ. ಜೀವಾತ್ಮ ಇಚ್ಛೆ ಮಾಡುತ್ತೆ, ಭಗವಂತ ಅನುಮೋದನೆಯನ್ನ ಮಾಡ್ತಾರೆ. ನಂತರ ಪ್ರಕೃತಿ ನಮಗೆ ಕಾರ್ಯ ಮಾಡುವಂತೆ ಸೌಕರ್ಯವನ್ನ ಮಾಡಿಕೊಡುತ್ತೆ. ಇದು ಭಗವಂತನ ಆಜ್ಞೆಯ ಆಧಾರದ ಮೇಲೆ. ಹಾಗಾಗಿ 3 ಕರ್ತೃ ಇದ್ದಾರೆ. ನಂತರ ಸಮಾನ ದೃಷ್ಟಿ. ಆ ವ್ಯಕ್ತಿ ಹೇಗೆ ಎಲ್ಲರಲ್ಲಿ ಆತ್ಮವನ್ನ ನೋಡ್ತಾನೆ. ಹಾಗಾಗಿ ಎಲ್ಲವನ್ನ ಅವರು ಕರ್ಮಕ್ಕೆ ಅನುಸಾರವಾಗಿ ಬೇರೆ ಬೇರೆ ದೇಹಗಳನ್ನ ಹೊಂದಿದ್ದಾರೆ. ನಂತರ ಕೊನೆಯದಾಗಿ ನಾವು ನೋಡಿದಂಥದ್ದು ಶಾಂತಿ ಸೂತ್ರ. ಯಾರು ಕೃಷ್ಣನನ್ನ ಎಲ್ಲ ಯಜ್ಞ ತಪಸ್ಸುಗಳ ಭೋಕ್ತಾರ, ಎಲ್ಲ ಲೋಕದ ಮಹೇಶ್ವರ, ಎಲ್ಲ ಜೀವಾತ್ಮದ ಸುಹೃದ್ ಯಾರು ತಿಳಿಯುತ್ತಾರೋ ಅವರಿಗೆ ಶಾಂತಿ ಪ್ರಾಪ್ತಿಯಾಗುತ್ತೆ ಅಂತ ಭಗವಂತ ತಿಳಿಸಿಕೊಟ್ರು. ಇವತ್ತಿಗೆ 5ನೇ ಅಧ್ಯಾಯ ಮುಗಿತು. ನಾವು 1 ಮಾಲೆ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ ಇವತ್ತಿನ ತರಗತಿಯನ್ನ ಮುಕ್ತಾಯ ಮಾಡುವ. ನಾನು